ಈಗ ಕಳೆದ ಒಂದು ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಕೂಡ ನಗರದ ವಿವಿಧ ಕಡೆ ವ್ಯಾಪಕ ನೀರಿನ ಸಮಸ್ಯೆ ತಲೆದೋರಿದೆ. ಚುನಾವಣೆ ಸಂದರ್ಭದಲ್ಲಿ ಆದಷ್ಟು ನಾವು ಪ್ರಯತ್ನ ಪಟ್ಟು ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆ ಬಳಿಕನೂ ಕೂಡ ಇವತ್ತು ನಗರದ ವಿವಿಧ ಕಡೆ ನೀರಿನ ಸರಬರಾಜು ಕೊರತೆಯಿಂದಾಗಿ ಜನರು ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಕಂಡಿದೆ. 113 ಕೋಟಿಯ ಜಲಸಿರಿ ಯೋಜನೆಯ ನೀರು ಸರಬರಾಜು ಒಂದು ವ್ಯವಸ್ಥೆಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರದ ಅನುದಾನದ ಮಂಜೂರಾತಿಯೊಂದಿಗೆ ಇವತ್ತು ಕಾರ್ಯಕ್ರಮ ಇವತ್ತು ಅನುಷ್ಠಾನ ಆಗಿದೆ. ಇದು 2017ರಲ್ಲಿ ಮಂಜೂರಾಗಿತ್ತು. 18ರಲ್ಲಿ ಅದಕ್ಕೆ DPRಗೆ ಅನುಮೋದನೆ ನೀಡುವ ಸಂದರ್ಭದಲ್ಲಿ ಕೂಡ ಜಯಂತಿ ಬಲ್ನಾಡ್ ಅವರ ಅಧ್ಯಕ್ಷರಾಗಿತ್ತು, ನಮ್ಮ ಆಡಳಿತ ಇತ್ತು. ಆ ಬಳಿಕ ಟೆಂಡರ್ ಕರೆದು ಅವರಿಗೆ ಈ ಕಾಮಗಾರಿ ಅನುಷ್ಠಾನಕ್ಕೆ ಇವತ್ತು PVP ಎಂಬ ಸಂಸ್ಥೆಯ ಮೂಲಕ ಇವತ್ತು ಜವಾಬ್ದಾರಿ ನೀಡಲಾಗಿದೆ. ಇವತ್ತು ಇಷ್ಟೆಲ್ಲ ನೀರಿನ ಸಮಸ್ಯೆ ಉಂಟಾಗಲಿಕ್ಕೆ ಕಾರಣ ಹಿಂದೆ ಶಾಸಕರಾಗಿದ್ದಂಥ ಸಂಜೀವ ಮಠಂದೂರು ಮತ್ತು ಹಿಂದಿನ BJP ಆಡಳಿತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನೀವು ಕೇಳ್ಬೋದು, BJP ಶಾಸಕರ ಒಂದು ಆಡಳಿತಕ್ಕೆ ಯಾವ ಸಂಬಂಧ ಇದೆ? ನೀವು ಶಾಸಕರಾದ ಸಂದರ್ಭದಲ್ಲಿ ಹಲವಾರು ಸಭೆಯನ್ನ ಕರೆದಿದ್ರು ಸಂಜೀವ ಮಠಂದೂರು. ಈ ಜಲಸಿರಿ ಯೋಜನೆ ಅಧಿಕಾರಿಗಳನ್ನ ಮತ್ತು ನಗರಸಭೆಯ ಸದಸ್ಯರನ್ನ ಸಭೆ ಕರೆದು ಸಮಾಲೋಚನೆ ಮಾಡಿದ್ದು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸನ ಆಗಾಗ ಮಾಡ್ತಿದ್ರು. ಕಾಮಗಾರಿಯು ನಿಧಾನಗತಿಯಲ್ಲಿ ಆಗ್ತಿತ್ತು. ಇವತ್ತು ಬೇಕಾಬಿಟ್ಟಿ ಅಧಿಕಾರಿಗಳ ಸ್ವೇಚ್ಛಾಚಾರದಲ್ಲಿ ಇವತ್ತು ಕಾಮಗಾರಿ ಆಗುವಂಥ ಕೆಲಸವನ್ನು ನೋಡ್ತಾ ಬಂದಿದ್ದೇವೆ. ಇವತ್ತು ಈ ಯೋಜನೆ ಪುತ್ತೂರಿನ ಜನರಿಗೆ ಶುದ್ಧವಾದಂಥ ಕುಡಿಯುವ ನೀರು ಒದಗಿಸುವಂಥದ್ದು ಯೋಜನೆ. ಇದರ ಮಾತ್ರ ಜವಾಬ್ದಾರಿ ಇದು ನಗರಸಭೆದ್ದು. ಇವತ್ತು ಸಾಲದ ರೂಪದಲ್ಲಿ ಇವತ್ತು ADB 2ನೇ ಹಂತದಲ್ಲಿ ಈ ಒಂದು ಯೋಜನೆ ಮಂಜೂರಾಗಿದೆ. ಇವತ್ತು ಆ ಕಾಮಗಾರಿಗಳ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ನಗರಸಭೆ ಆಡಳಿತ ಮತ್ತು ಅಧಿಕಾರಿಗಳು ಹೆಚ್ಚು ನಿಗಾ ವಹಿಸಬೇಕು. ಆದರೆ ಇಂದಿನ ಶಾಸಕರಾಗಲಿ BJP ಆಡಳಿತ ಆಗಲಿ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಿಗಾ ವಹಿಸದೆ ಇವತ್ತು ತರಾತುರಿಯಲ್ಲಿ ಚುನಾವಣೆಗೆ ಮೊದಲು, ಕಳೆದ ವಿಧಾನಸಭೆ ಚುನಾವಣೆಗೆ ಮೊದಲು ಈ ನಲ್ಲಿ ನೀರು ಯೋಜನೆಯನ್ನು ಉದ್ಘಾಟನೆ ಮಾಡಬೇಕು, ಆ ಮೂಲಕ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಇದು ಸತತವಾಗಿ ಒತ್ತಡ ತಂದಿರುವ ಕಾರಣ ಇವತ್ತು ಈ ಯೋಜನೆಯನ್ನು ಅಪೂರ್ಣಗೊಂಡಂಥ ಈ ಕಾಮಗಾರಿಯನ್ನ ಇವತ್ತು ನಗರಸಭೆ ಅಧಿಕಾರಿಗಳು ಇವತ್ತು ಜಲಸಿರಿ ಅವರಿಗೆ ಟ್ರಯಲ್ಗೆ ನೀಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿ ನಾವು ಟ್ರಯಲ್ ನೀಡಬೇಕಿದ್ರು ಕೂಡ ಕಾಮಗಾರಿ ಪೂರ್ತಿ ಆಗಬೇಕು. ಕಾಮಗಾರಿ ಪೂರ್ತಿ ಆದ ನಂತರ ಅದರ ಟೆಕ್ನಿಕಲ್ ಆಡಿಟ್ ಆದ ನಂತರ ಆ ಕಾಮಗಾರಿಯ ಅನುಷ್ಠಾನವು ಸಮರ್ಪಕವಾಗಿದೆ ಅಂತೇಳಿ ಮನಗಂಡ ಬಳಿಕ ನಗರಸಭೆಯವರ ಅದನ್ನು ಟ್ರಯಲ್ಗೆ ನೀಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಈ ತರಾತುರಿಯಲ್ಲಿ ಇವತ್ತು ಟ್ರಯಲ್ ನೀಡಿದ ಕಾರಣ ಇವತ್ತು ಈ ನೀರಿನ ಸಮಸ್ಯೆ ಉಂಟಾಗಿದೆ. ಇನ್ನೊಂದು, ಜಲಸಿರಿಗೆ ಟ್ರಯಲ್ ನೀಡಿದ್ದಾರೆ. ಅವ್ರು ಏನು ಮಾಡಿದ್ರು, ಈಗಾಗಲೇ ನಾವು 124 ಬೋರ್ವೆಲ್ಗಳಿಂದ ನೀರನ್ನ ನಾವು ವಿತರಣೆ ಮಾಡ್ತಿದ್ದೇವೆ ನಗರಸಭೆಯ ವತಿಯಿಂದ. ಈ 124 ಬೋರ್ವೆಲ್ ಅನ್ನ 31 ಜನರ ಪಂಪ್ ಆಪರೇಟರ್ಗಳು ಆಪರೇಟ್ ಮಾಡ್ತಿದ್ರು. ಇವತ್ತು 124 ಜನರನ್ನ ನಲ್ಲಿ ನೀರು ಯೋಜನೆ, ಕೊಳಗಾವಿಯ ನೀರಿನ ಯೋಜನೆಯನ್ನ 31 ಜನರು ಆಪರೇಟರ್ ಅನ್ನ ಕೈ ಬಿಟ್ಟು ಕೇವಲ ಒಂದು 7-8 ಜನರ ಹತ್ರ ಅದನ್ನು ನಿರ್ವಹಿಸುವ ಮೂಲಕ ಇವತ್ತು ಆ ಕಡೆ ಜಲಸಿರಿಯ ನೀರು ಇಲ್ಲ, ಈ ಕಡೆ ಬೋರ್ವೆಲ್ನ ನೀರು ಕೂಡ ಇಲ್ಲದಂತಾಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆ ಇವರು 24/7 ನೀರು ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಬಂದಿದ್ದಾರೆ. ಈ ಯೋಜನೆಯ ಉದ್ದೇಶ ಕೂಡ ಅದೇ. ಆದ್ರೆ 24/7 ಬಿಡಿ, ಈಗ ಜನರಿಗೆ 1 ಗಂಟೆ ನೀರು ಕೊಟ್ಟರೆ ಸಾಕು ಅಂತೇಳಿ ಜನರಿಗೆ ಹೊಳ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಟ್ರಯಲ್ ಕೊಡುವ ಮೊದಲು ಈ ಕಾಮಗಾರಿ ಅನುಷ್ಠಾನ ಆಗಿದೆಯೋ, ಎಲ್ಲೆಲ್ಲಿ ಕೆಲಸ ಬಾಕಿ ಆಗಿದೆ, ಸರಿಯಾಗಿ ನೀರಿನ ವಿತರಣೆ ಆಗ್ತಾ ಇದೆಯಾ ಅಂತ ಮೊದಲು ನೋಡಬೇಕಾದ ನಗರಸಭೆಯವರು. ಅದು ಯಾವುದನ್ನು ಮಾಡಿಲ್ಲ. ನಮ್ಮ ನಗರಸಭೆ ಅಧಿಕಾರಿಗಳು ಆ ಭಾಗ ತಲೆ ಕೂಡ ಇಟ್ಟು ಮಲಗಿಲ್ಲ. ಇವತ್ತು ಜಲಸಿರವನ್ನು ಮಾಡಿದ್ದೇ ಕಾರವಾರ ಆಗಿದೆ. ಯಾವ ರೀತಿ ಎಲ್ಲಿ ಕಡೆ ಪೈಪ್ಲೈನ್ ಹಾಕಿದ್ದಾರೆ, ಯಾವ ಕಡೆ ನೀರಿನ ವಿತರಣೆ ಆಗ್ತಾ ಇದೆ, ಅದು ಯಾವುದರ ಬಗ್ಗೆ ಕೂಡ ನಮ್ಮ ನಗರಸಭೆಯಲ್ಲಿ ಮಾಹಿತಿ ಇಲ್ಲ. ಇವರು ರಾಜಕೀಯ ಒತ್ತಡಕ್ಕಾಗಿ ಅವತ್ತು ಟ್ರಯಲ್ಗೆ ನೀಡಿದ್ದಾರೆ. ಇದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಕಾಮಗಾರಿ ಮೂರ್ತಿಯಾಗಿದೆ, ಪೂರ್ಣ ಆಗಿದೆ ಅಂತ ಹೇಳ್ಕೊಳ್ಳುವಂತ ಸಭೆಯಲ್ಲಿ
ಹಲವಾರು ಸಲ ಶಾಸಕರ ಸಭೆಯಲ್ಲಿ ಮೇಲಾಧಿಕಾರಿಗಳ ಸಭೆಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ, ಅದನ್ನು ಅನುಷ್ಠಾನ ಮಾಡ್ಬೋದು ಅಂತೇಳಿ, ಅದನ್ನ ಟ್ರಯಲ್ ಕೊಡ್ಬೋದು ಅಂತ ಹೇಳುವಂತ ಹೇಳ್ತಾ ಬಂದಂತ ಅಧಿಕಾರಿಗಳು ಟ್ರಯಲ್ಗೆ ತಕೊಂಡ ಬಳಿಕ ಜಲಸಿರಿಯವರು 46 ಕಿಲೋಮೀಟರ್ ಇವತ್ತು ಪೈಪ್ಲೈನ್ ಅಳವಡಿಕೆ ಬಾಕಿ ಇದೆ. ಪೂರ್ಣವಾಗಿ ನಗರದ ಎಲ್ಲ ಕಡೆಗಳಲ್ಲಿ ನೀರು ವಿತರಣೆ ಮಾಡಬೇಕಿದ್ರೆ ಇನ್ನು 46 ಕಿಲೋಮೀಟರ್ ನೀರಿನ ಪೈಪು ನಮಗೆ ಬೇಕು ಅಂತಲ್ವಂತ ಪ್ರಸ್ತಾವನೆ ಸಲ್ಲಿಸಿ ಕೂಡ ಇದೆ ದಾಖಲೆಯಲ್ಲಿ. ಇವತ್ತು ಕಾಮಗಾರಿ ಪೂರ್ಣ ಆಗುವ ಮೊದಲೇ ಇವತ್ತು ಟ್ರಯಲ್ ಪಡ್ಕೊಂಡ ಬಳಿಕ ಇದರ ಸಮಸ್ಯೆಯನ್ನು ಅರಿತಂತ ಜಲಸಿರಿಯ ಕೆಲವು ಅಧಿಕಾರಿಗಳು ಈಗ ಇನ್ನೂ ನಮಗೆ ಎಂತೆಲ್ಲ ಸೌಕರ್ಯಗಳು ಬೇಕು ಅಂತ ಒಂದು ಪ್ರಸ್ತಾವನೆ ಸಲ್ಲಿಸುವಂತ ಕೆಲಸ ಮಾಡಿದೆ. ನೋಡಿ, ಇದು ಟೋಟಲಿ ಈ ಕಾಮಗಾರಿ ಅನುಷ್ಠಾನದಲ್ಲಿ ನಗರಸಭೆ ನಿರ್ಲಕ್ಷ್ಯ ಮತ್ತು ಹಾಗೆ ಅಶಾಸಕರಾಗಿದ್ದಂತ ಅವರ ಜವಾಬ್ದಾರಿ ಕೂಡ ಇದೆ. ಹಿಂದೆ ADB ಯೋಜನೆ ಪ್ರಥಮ ಹಂತದ ಕುಡಿಯುವ ನೀರು ಯೋಜನೆ ನಾವು ಮಂಜೂರು ಮಾಡಿದ್ವಿ. ಆಗ ಅನುಷ್ಠಾನ ಆದ ಸಂದರ್ಭದಲ್ಲಿ ಯಾರೋ ಅಧಿಕಾರಕ್ಕಿದ್ರು, ನಾವು ತಂದದ್ದು ಮಾತ್ರ, ನಾವು ಅಧಿಕಾರಕ್ಕೆ ಬಂದದ್ದು ಬೇರೆ. ಆಗ ಅವರ ನಿರ್ಲಕ್ಷ್ಯದಿಂದ ಇಡೀ ನೀರಿನ ವಿತರಣೆ ವ್ಯವಸ್ಥೆ ಹಾಳಾಗಿತ್ತು, ಆ ಯೋಜನೆ ಹಾಳಾಗಿತ್ತು, ಸಂಪೂರ್ಣ ವಿಫಲಗೊಂಡಿತ್ತು. ಆಗ ಕೂಡ 24 ಗಂಟೆ ನಾವು ನೀರು ಕೊಡ್ತೇವೆ ಅಂತ ಹೇಳುವಂತ ಹೇಳಿಕೆಯನ್ನು ಕೊಟ್ಟಿದ್ದೆವು. ಆದರೆ ಕೇವಲ 40% ಮಾತ್ರ ಜನರಿಗೆ ನೀರು ಕೊಡುವಂತ ವ್ಯವಸ್ಥೆ ಕೂಡ ಆಗ್ತಿತ್ತು. ಅದು ಕೂಡ 24 ಗಂಟೆ ಅಲ್ಲ, ದಿನಕ್ಕೊಂದು ಬಿಟ್ಟು ದಿನಕ್ಕೆ 2 ದಿನಕ್ಕೊಮ್ಮೆ, ಒಂದಿನಕ್ಕೆ ಬಿಟ್ಟು ಒಂದಿನ ಗ್ಯಾಪ್ ಕೊಟ್ಟು ಮತ್ತೊಂದು ದಿನ ಕೊಡುವಂಥದ್ದು. ಇದರ ಸಮಸ್ಯೆಯನ್ನು ಅರ್ಥ ನಾವೇನು ಮಾಡಿದ ಅಂದ್ರೆ, ನಮ್ಗೆಲ್ಲ ಜನರಿಗೆ ನೀರು ಕೊಡಬೇಕಲ್ಲ, ನೀರು ಹೋಗೋದಲ್ಲಿ ನಾವು ಬೋರ್ವೆಲ್ ಅನ್ನು ಕೊಡೋದು, ಒಟ್ಟು 174 ಕಡೆ ಬೋರ್ವೆಲ್ ಅನ್ನು ಕೊಡೋದು, ಅದಕ್ಕೆ ಸಣ್ಣ ಮೊತ್ತದ ಒಂದು ಸಂಬಳದಲ್ಲಿ ಅವರನ್ನ ಪಂಪ್ ಚಾಲಕರ ನೇಮಕ ಮಾಡಿ ಅವರ ಮೂಲಕ ನಾವು ನೀರು ವಿತರಣೆ ಮಾಡ್ತಿದ್ವಿ. ಡಿಸೆಂಬರ್ 31ರ ಒಳಗೆ ಬೋರ್ವೆಲ್ ವಾಟರ್ ಮತ್ತು ಹಿಂದಿನ ಕುಡಿಸಂಪು ನಲ್ಲಿ ನೀರು ಯೋಜನೆಯಿಂದ 9 MLD ನೀರನ್ನು ನಾವು ವಿತರಣೆ ಮಾಡ್ತಿದ್ದೆವು ಡಿಸೆಂಬರ್ 30ರೊಳಗೆ. ಎಷ್ಟು ಸಮಸ್ಯೆ ಇರಲಿಲ್ಲ. ಯಾವಾಗ ಇವರು ಜಲಸಿರಿಯವರಿಗೆ ಟ್ರಯಲ್ ಕೊಟ್ರ ಆ ಬಳಿಕ ಪ್ರಾರಂಭ ಆಯಿತು. ಈಗ 15 MLD ನೀರನ್ನು ನಾವು ವಿತರಣೆ ಮಾಡ್ತಿದ್ದೇವೆ ಜಲಸಿರಿ ಹೇಳ್ತಾ ಇದ್ದಾರೆ. ಈಗ ಅದರೊಟ್ಟಿಗೆ ಬೋರ್ವೆಲ್ ನೀರನ್ನು ಕೂಡ ಉಪಯೋಗ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರಿಗೆ ನೀರು ಸಿಗ್ತಾ ಇದೆ. ಆ ಕಡೆ ಆ ನೀರು ಇಲ್ಲ, ಈ ಕಡೆ ಈ ನೀರು ಇಲ್ಲದಾಗೆ ಆಗಿದೆ. ಈಗ ಕೆಲವು ಕಡೆ ಜಾಯಿಂಟ್ ಮಾಡುವಂಥದ್ದು, ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಪೂರ್ಣಗೊಂಡಿಲ್ಲ, ಅದೇ ಸಾಕ್ಷಿ. ಇವತ್ತು ಇದಕ್ಕೆ ಪೂರ್ಣವಾದಂತಹ ಹೊಣೆ ಯಾರು ಅಂತ ಹೇಳಿದ್ರೆ, ಈ ಯೋಜನೆ ಕೂಡ ವಿಫಲಗೊಂಡ್ರೆ ಹಿಂದೆ ಕೂಡ ವಿಫಲ ಆಗಲಿಕ್ಕೆ ಕಾರಣ ಬಿಜೆಪಿಯವರ ಕಾರಣ. ಆಗ ಆಡಳಿತ ಇದ್ದದ್ದು ಬಿಜೆಪಿಯವರು, ಆಗ ಶಾಸಕರ ಇದ್ದದ್ದು ಬಿಜೆಪಿಯವರು. ನಾನು ಎಷ್ಟೋ ಸಲ ಬಂದು ಹೊಡಿದನ್ನು ನೋಡಿ, ಅನುಷ್ಠಾನ ಕಾಮಗಾರಿಯನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಡಿ, ಸಮಸ್ಯೆ ಇದೆ, ಪೂರ್ಣವಾಗಿ ಕಾಮಗಾರಿ ಅನುಷ್ಠಾನ ಆಗಿಲ್ಲ, ನೀವು ಪೂರ್ಣವಾಗಿ ಅನುಷ್ಠಾನ ಆಗದಂತ ಕಾಮಗಾರಿ ಅನುಷ್ಠಾನ ಆಗದಂತಹ ವ್ಯವಸ್ಥೆಯನ್ನು ತಗೊಳ್ಬೇಡಿ ಅಂತ ಹೇಳಿದ್ರು ಕೂಡ ಕೇಳದೆ, ಆಗಡ ರಾಜಕೀಯ ಒತ್ತಡದಲ್ಲಿ ಅದನ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ಈಗ ಕೂಡ ರಾಜಕೀಯ ಒತ್ತಡ ಇದೆ. ನಾನು ತಾಂತ್ರಿಕವಾಗಿ ಹಲವಾರು ವಿಚಾರಗಳನ್ನು ನನಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ವಿವರವಾಗಿ ಅದರ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಸಮಸ್ಯೆ ಆಗಿದೆ, ತಾಂತ್ರಿಕ ತೊಂದರೆ ಏನಾಗಿದೆ, 24/7 ನೀರು ಕೊಡ್ಬಹುದಾ, ಇದರ ಬಗ್ಗೆ ಮುಂದೆ ನಾನು ದಿನಗಳಲ್ಲಿ ಹೇಳ್ತೇನೆ. ಏನೆಲ್ಲ ಅವ್ಯವಹಾರ ಆಗಿದೆ, ಪ್ರಾರಂಭದಲ್ಲಿ ಏನಾಗಿದೆ, ಅದರಲ್ಲಿ ಸಂಜೆ ಮಠದ ಪಾತ್ರ ಏನು, ಈ ಯೋಜನೆ ಅನುಷ್ಠಾನದ ಸಂದರ್ಭದಲ್ಲಿ ಏನೆಲ್ಲ ಹಸ್ತಕ್ಷೇಪ ಆಗಿದೆ, ಆಗ ಬಿಜೆಪಿಯ ನಗರಸಭಾ ಸದಸ್ಯರೇ ಅದಕ್ಕೆ ಆಕ್ಷೇಪ ಎತ್ತಿದ್ದಿದೆ. ಇದೆಲ್ಲ ಈ ವಿಚಾರವನ್ನು ಮುಂದಿನ ದಿನಗಳು ನಾನು ಅದನ್ನು ಖಂಡಿತ ಜನರ ಮುಂದೆ ಇಡ್ತೇನೆ. ಮತ್ತೆ ಅದರ ಬಗ್ಗೆ ನಾನು ಕೂಡ ತಾಂತ್ರಿಕವಾಗಿ ಇವತ್ತು ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನು ನಾವು ಲೋಕಾಯುಕ್ತಕ್ಕೆ ಕೂಡ ಮೇಲಾಧಿಕಾರಿಗಳು ದೂರು ಕೊಡುವಂಥ ವಿಚಾರ ಕೂಡ, ಅದು ಕಾನೂನು ಹೋರಾಟ ಮಾಡುವ ವಿಚಾರ ಕೂಡ ನಾವು ಇಟ್ಟಿದ್ದೇವೆ. ಯಾಕಂದ್ರೆ ಇದನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ DPR ಅನುಮೋದನೆ ಮಾಡುವ ಸಂದರ್ಭದಲ್ಲಿ ಜಯಂತಿ ಬನ್ನವರ ಅಧ್ಯಕ್ಷತೆಯಲ್ಲಿ ನಮ್ಮ ಆಡಳಿತ ಇತ್ತು. ಆಗ ಕಂಡೀಷನ್ ಆಗಿ ಕೊಟ್ಟಿದ್ದೇವೆ ಅವರಿಗೆ, ಒಂದು ವೇಳೆ 1ನೇ ಹಂತದ ಯೋಜನೆ ಅಂತ ಇದು ಫೈಲ್ ಆದರೆ ಕುಡ್ಸಂಪ ಅಧಿಕಾರಿಗಳು ಮತ್ತು ಅದರ DPR ಮಾಡಿದವರು ಮತ್ತು ಗುತ್ತಿಗೆದಾರರು ನೇರ ಹೊಣೆಗಾರರಾಗ್ತಾರೆ, ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವುದು ಅಂತೇಳಿ ನಿರ್ಣಯ ಮಾಡಿ ನಾವು ಕೊಟ್ಟಿದ್ದೇವೆ. ಆ ರೀತಿ ಕಂಡೀಷನ್ ಆಗಿ ಕೊಟ್ಟಿದ್ದೇವೆ. ಆದರೆ ಇಲ್ಲಿ ಏನಾಗಿದೆ ಅಂತಾರೆ, ಅನುಷ್ಠಾನ ಸಂದರ್ಭದಲ್ಲಿ ನಿಗೋಯಿಸಬೇಕು. ಈಗ ನಾವೊಂದು ಮನೆ ಕಟ್ಟುವಾಗ ನಾವು ಗುತ್ತಿಗೆದಾರರಿಗೆ ಜವಾಬ್ದಾರಿ ಕೊಡ್ತೇವೆ, ನಾವು ನೋಡ್ಕೊಳ್ತೇವೆ. ನಾವು ಸ್ವಂತ ಮನೆ ಕಟ್ಟುವಾಗ, ಅದು ಯಾವುದೋ ಒಂದು ಕಟ್ಟಡ ಕಟ್ಟುವಾಗ ನಾವು ಗುತ್ತಿಗೆದಾರರನ್ನ ಮಾಡಿಸ್ತೇವೆ. ಆದರೆ ನಾವು ನೋಡ್ತಾ ಇದ್ದೇವೆ, ನೀರು ಹಾಕ್ತಿರವ ಅಲ್ಲ, ಸಿಮೆಂಟ್ ಸರಿಯಾಗಿ ಹಾಕ್ತಾರ, ಜಲ್ಲಿ ಮಿಕ್ಸ್ ಸರಿ ಉಂಟಾ ಎಲ್ಲ ನೋಡ್ತಾ ಇದೆಯಲ್ಲ, ಸಾರನೆ ಹಾಕ್ತದೆ ಸರಿ ಅಲ್ಲ, ಮರದ ಗುಣಮಟ್ಟ ಸರಿ ಇದೆಯಾ ಅಲ್ಲ, ಕಾಮಗಾರಿಯ ಗುಣಮಟ್ಟ ಸರಿ ನೋಡುವಂಥದ್ದು ನಮ್ಮ ಜವಾಬ್ದಾರಿ.
ಅದೇ ರೀತಿ ಇವತ್ತು ನಗರಸಭೆ ಜವಾಬ್ದಾರಿ, ಯಾಕಂದ್ರೆ ಉದಾಹರಣೆ ಇದೆ, ನಮ್ಮ ಹಿಂದೆ ಕೂಡ ಯೋಜನೆ ವಿಫಲಗೊಂಡು ನಮಗೆ ಸಮಸ್ಯೆ ಆಗಿದೆ. ಇವತ್ತು ಆ ಯೋಜನೆ ವಿಫಲ ಆಗಬಾರ್ದು ಅಂತಲೇ ಅದನ್ನು ನಿಗಾ ವಹಿಸುವಂತ ಜವಾಬ್ದಾರಿ ಯಾರು? ನಗರಸಭೆಯದು, ನಗರಸಭೆ ಆಡಳಿತದ್ದು. ಕಳೆದ ಅವಧಿಯಲ್ಲಿ ಅನುಷ್ಠಾನ ಸಂದರ್ಭದಲ್ಲಿ ಯಾರಾದರೂ ನಗರಸಭೆ ಅಧ್ಯಕ್ಷರಾಗಲಿ ಶಾಸಕರಾಗಲಿ ಭೇಟಿ ಕೊಟ್ಟದಿದೆಯಾ ಕಾಮಗಾರಿ ನಡೆಯುವಲ್ಲಿಗೆ? ಅಥವಾ ಯಾವ ರೀತಿಯಲ್ಲಿ ಕಾಮಗಾರಿ ಆಗಿದೆ, ಎಲ್ಲೆಲ್ಲಿಗೆಲ್ಲ ಕಾಮಗಾರಿ ಪೈಪ್ಲೈನ್ ಹೋಗಿದೆ? ಇವತ್ತು ನೆಕ್ಕಿಲಡಿಯಲ್ಲಿ ಪಂಪ್ ಹೌಸ್ ಇದೆ, ಅಲ್ಲಿ ಬೇರೆ ಬೇರೆ ಇದು ಎಂಥದ್ದು ಲಿಫ್ಟಿಂಗ್ ಸಿಸ್ಟಮ್ ಅನ್ನೆಲ್ಲ ಅಳವಡಿಸಿದ್ದಾರೆ. ಅದು ಯಾವ್ದು ಈ ರೀತಿ ಆಗಿದೆ ನೋಡ್ಬೇಕಲ್ಲ, ಯಾರೋ ನೋಡ್ಬೇಕಲ್ಲ, ಜಿಲ್ಲಾಧಿಕಾರಿ ನೋಡ್ಬೇಕಲ್ಲ, ಜಿಲ್ಲಾಧಿಕಾರಿಗಳು ನೋಡ್ಬೇಕಲ್ಲ, ಈಗ ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿಗಳು ನೋಡ್ಬೇಕಲ್ಲ. ಯಾರು ನೋಡಿಲ್ಲ, ಯಾರು ಇಲ್ಲ. ಯಾರು ಜಲಸಿ ಗುತ್ತಿಗೆದಾರ ಮಾಡಿದೆ, ಸುವೇಜ್ ಎಂಬ ಕಂಪನಿ ಕೊಟ್ಟಿದ್ದಾರೆ, ಟೆಂಡರ್ ಆಗಿದೆ. ಅವಂದೇ ಸ್ವೇಚ್ಛಾಚಾರದಲ್ಲಿ ಅವು ಕಾಮಗಾರಿ ನಡೆಸ್ಕೊಂಡು ಹೋಗಿದ್ದಾನೆ. ನನಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಈ ರೀತಿ ಕಾಮಗಾರಿ ನಗರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಅನುಷ್ಠಾನ ಆಗಿದೆ. ಹಲವಾರು ರೂಪಗಳಿವೆ. ಅದನ್ನು ನಾನು ಮುಂದಿನ ದಿನದಲ್ಲಿ ಖಂಡಿತವಾಗಿ ಅದರ ಬಗ್ಗೆ ಹೋರಾಟ ಮಾಡಿ, ಇನ್ನೂ ಕೂಡ ನಾನು ಹೋರಾಟ ಮಾಡಿದ್ದೇನೆ. ಪ್ರಥಮ ಹಂತದ ADP ಯೋಜನೆ ಕಾಮಗಾರಿಯಲ್ಲಿ ನಾವು ಆ ಯೋಜನೆಯಲ್ಲಿ ಆದಂತ ಸಮಸ್ಯೆ ಬಗ್ಗೆ ಝೋನ್ ವೈಸ್ ನಾನು ರಿಪೋರ್ಟ್ ಕೊಟ್ಟಿದ್ದೇನೆ. ಬಿಜೆಪಿ ಸರ್ಕಾರದವರ ಮಂತ್ರಿಗಳ ಕೊಟ್ಟಿದ್ದಾನೆ, ಬೇರೆ ಬೇರೆ ಅಧಿಕಾರಿಗಳ ಮೂಲಕ ನಾನು ಮೇಲ್ನ ಯಾವುದು MD ಇದರ ಕುಪ್ಸಂಪಿ MD ಕೊಟ್ಟಿದ್ದಾನೆ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾನೆ. ಏನು ಪ್ರಯೋಜನ ಆಗಲಿಲ್ಲ. ಆದ್ರೆ ಆ ಸಮಸ್ಯೆ ಆಯಿತು, ವಾಪಸ್ ಪುನಃ ಇದಕ್ಕೆ ಅನುದಾನ ಮಂಜೂರಾಗಲಿಕ್ಕೆ ಕಾರಣ ಆಗಿದೆ. ನನ್ನ ಹೋರಾಟ ಉಂಟಲ್ಲ, ಇದನ್ನು ಪುನಶ್ಚೇತನ ಮಾಡಬೇಕು, ಇನ್ನೊಂದು ಯೋಜನೆ ಬರಲಿಕ್ಕೆ ಕಾರಣ ಆಗಿದೆ ಹೊರತು ಹಿಂದೆ ಯಾರೆಲ್ಲ ಸಮಸ್ಯೆಯನ್ನು ಅದನ್ನು ಅನುಷ್ಠಾನ ಸಂದರ್ಭದಲ್ಲಿ ಯಾರೆಲ್ಲ ಜವಾಬ್ದಾರರಾಗಿದ್ದಾರೆ ಅದಕ್ಕೆ ಅವರ ಮೇಲೆ ಯಾವುದೇ ಆಕ್ಷನ್ ಆಗಿಲ್ಲ. ಇವತ್ತು ಏನಾಗಿದೆ ಅಂದ್ರೆ 10 ಝೋನ್ ಮಾಡಿದ್ರು, ಮೊದಲು 8 ಝೋನ್ ಇತ್ತು. ಈಗ ಜಲಸಿರಿ ಅವರು ಇದರಲ್ಲಿ 10 ಝೋನು ಇವತ್ತು ಝೋನಲ್ಲಿ ನೀರು ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. 10 ಝೋನಲ್ಲಿ ಕೇವಲ 3, ನನಗೆ ತಿಳಿದ ಮಾಹಿತಿ ಪ್ರಕಾರ 3 ಝೋನ್ನಲ್ಲಿ ಮಾತ್ರ ನೀರು ಇವತ್ತು ಸ್ವಲ್ಪ ಮಟ್ಟಿಗೆ ವಿತರಣೆ ಮಾಡಬಹುದು. ಬೇರೆ 7 ಝೋನ್ನಲ್ಲಿ ಕೂಡ ನೀರು ವಿತರಣೆ ಮಾಡುವಂತ ವ್ಯವಸ್ಥೆಯಲ್ಲಿ ನಮ್ಮ ಜಲಸಿರಿ ಯೋಜನೆ ಇಲ್ಲ. ಅಂದ್ರೆ 24/7 ನೀರು ಕೊಡುವುದು ಹೇಗೆ? ಇವರು ಮಾರ್ಚಿಯಲ್ಲಿ ಪೂರ್ತಿ ಮಾಡ್ತಂತ ಹೇಳಿದ್ರು, ಮಾರ್ಚ್ 31ಕ್ಕೆ ನಾವು 24/7 ನೀರು ಕೊಡ್ತೇವೆ. 24/7 ಗೊತ್ತಾಯ್ತಲ್ಲ, ದಿನದ 24 ಗಂಟೆ 7 ದಿವಸ. ಇವರಿಗೆ 24/7 ಅಂದ್ರೆ ಗೊತ್ತಿಲ್ಲ. 24 ಗಂಟೆ ಮತ್ತು 7 ದಿವಸ ನಿರಂತರವಾಗಿ ನೀರು ಕೊಡುವಂಥದ್ದು. ಇವತ್ತು ನಿರಂತರ ನೀರು ಬಿಡಿ, ಆ ವಿತರಣೆ ಆಗ್ತಾ ನೀರು ಕೂಡ ವಿತರಣೆ ಆಗ್ತಾ ಇಲ್ಲ. ನಾವಿಂದ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಕುಡಿಸಮನ ಯೋಜನೆಯಲ್ಲಿ ವಿಫಲಗೊಂಡಾಗ 174 ಬೋರ್ವೆಲ್ ನಂತರ ಕೊರೆದು ಆಗಾಗ ಕೊರೆದು ನಾವೆಲ್ಲ ಬೋರ್ವೆಲ್ ಮೂಲಕ ನೀರು ವಿತರಣೆ ಮಾಡ್ತಿದ್ವಿ. ಎಲ್ಲಿಯಾದ್ರೂ ನೀರಿನ ಅಂಶ ಕಮ್ಮಿ ಆಗ್ತದೆ ಗೊತ್ತಾದ ಕೂಡಲೇ ಅದ್ರ ರಿಪೋರ್ಟ್ ತರಿಸಿ ಅಲ್ಲಿ ಹೊಸ ಕೊಳವೆ ಕೊರೆದು ಅಲ್ಲಿ ಕೂಡ ಪಂಪ್ ಅಳವಡಿಸಿ ನೀರು ಕೊಡುವಂತ ವ್ಯವಸ್ಥೆ ಮುಂಜಾಗ್ರತೆ ರೀತಿಯಲ್ಲಿ ನಾವು ಮಾಡ್ತಿದ್ವಿ. ಈಗ ನಮ್ಮ ವಾರ್ಡ್ ಕೆಮ್ಮಿಂಜಲ್ಲಿ ಇಷ್ಟುವರೆಗೆ ನೀರಿನ ಸಮಸ್ಯೆ ಆಗಲಿಕ್ಕೆ ನೀರಿನ ಸಮಸ್ಯೆ ಆಗಿದೆ, ಬೇರೆ ಎಲ್ಲ ಕೂಡ ನೀರಿನ ಸಮಸ್ಯೆ ಆಗಿ ನೋಡ್ಕೊಂಡಿದ್ದಾರೆ. ನಾವೇನು ಮಾಡ್ತೇವೆ ಅಂದ್ರೆ, ಈ ವರ್ಷ ನೀರು ಹೇಗೆ ವಿತರಣೆ ಆಗ್ತದೆ, ಬರುವ ವರ್ಷ ಸಮಸ್ಯೆ ಆಗ್ತದೆ ಗೊತ್ತ ಕೂಡಲೇ ಅಲ್ಲಿ 2-3 ಬೋರ್ವೆಲ್ ತೆಗೆದು ನಾವು ಅಲ್ಲೂ ವಿತರಣೆ ಮಾಡೋ ವ್ಯವಸ್ಥೆ ಮಾಡ್ತಿದ್ವಿ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಟ್ರಯಲ್ ಕೊಡುವಂತ ವ್ಯವಸ್ಥೆ ಕಂಪ್ಲೀಟ್ ಇವತ್ತು ಜಲಸಿರಿಯವರ ಕೈಯಲ್ಲಿದೆ. ಇದರ ನಿರ್ವಹಣೆ ಮಾಡುವಂತದ್ದು ಎಲ್ಲ ಕೂಡ ಬೋರ್ವೆಲ್ ಕೂಡ 174 ಬೋರ್ವೆಲ್ ನಿರ್ವಹಣೆ ಮಾಡುವಂಥದ್ದು ಜಲಸಿರಿಯವರ ಕೈಯಲ್ಲಿದೆ, ರಿಪೇರಿ ಮಾಡುವಂಥದ್ದು ಕೂಡ ಅವರ ಕೈಯಲ್ಲಿದೆ, ಎಲ್ಲ ಅವರ ಕೈಯಲ್ಲಿದೆ. ಆದ್ರೆ ಯಾವುದೇ ಕೆಲಸ ಆಗ್ತಿಲ್ಲ, ರಿಪೇರಿ ಆಗ್ತಾ ಇಲ್ಲ. ಜಾಯಿಂಟ್ ಮಾಡ್ಲಿಕ್ಕೆ ಒಂದು ಹೊಂಡ ತೆಗೆದು ತಿಂಗಳ ಕಾಯ್ಬೇಕು, ಅದು ಸರಿ ಆಗ್ಬೇಕಿದ್ರೆ. ಬೋರ್ವೆಲ್ ವಿತರಣೆ ಮಾಡಬೇಕಿದ್ರೆ 174 ಬೋರ್ವೆಲ್ 31 ಜನರಲ್ಲಿ ನಾವು ಒಬ್ಬೊಬ್ಬರಿಗೆ 10, 8, 5, 6 ಎಲ್ಲ ಕೊಟ್ಟು ಅವ್ರ ಜವಾಬ್ದಾರಿ ಕೊಟ್ಟು ಅವರು ವಿತರಣೆ ಮಾಡ್ತಿದ್ರು. ಇವರು ಏಕಾಏಕಿ 31 ಜನರನ್ನು ಬಿಟ್ಟು 7-8 ಜನರ ಹತ್ರ 174 ಬೋರ್ವೆಲ್ ಅನ್ನು ಮಾಡ್ಲಿಕ್ಕೆ ಆಗ್ತದ? ಅದರಲ್ಲಿ ಈಗ ನನಗೆ ಮಾಹಿತಿ 30 ಬೋರ್ವೆಲ್ ಈಗ ಡೆಡ್ ಆಗಿದೆ, 141-140 ಬೋರ್ವೆಲ್ ಅನ್ನ ಈಗ ಆಪರೇಟ್ ಆಗ್ತಿದೆ. ಆ ಡೆಡ್ ಆದಲ್ಲಿ ವಾಪಸ್ ತಗೊಳ್ಬೇಕಲ್ಲ, ವಾಪಸ್ ತೆಗಿಬೇಕಲ್ಲ ಅಲ್ಲಿ. ಈಗ ಇವರ ನೀರಲ್ಲಿ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಬೋರ್ವೆಲ್ ಮೂಲಕ ಅದು ನೀರು ಕೊಡುವಂತ ವ್ಯವಸ್ಥೆ ಮಾಡ್ಬೇಕಲ್ಲ ನಗರಸಭೆಯಿಂದ. ಎಲ್ಲಿ ಬೋರ್ವೆಲ್ ನೀರು ಬತ್ತಿ ಹೋಗಿದೆ ಅಲ್ಲಿ ಇನ್ನೊಂದು ಕಡೆ ಬೋರ್ ತೆಗಿಬೇಕಲ್ಲ, ತೆಗೆದು ನೀರು ವಿತರಣೆ ಮಾಡ್ಬೇಕಲ್ಲ. ಎಲ್ಲ ನಾವು ಹೇಳಿಕೆಯಲ್ಲೇ ನೋಡಿದ್ದೇವೆ, ಎಲ್ಲ ಹೇಳಿಕೆ ಮಠಂದೂರವರು ನಾವು ಕುಡಿಯುವ ನೀರು, ಶುದ್ಧ ನೀರು, ಕುಡಿಯುವ ನೀರನ್ನು ಕೊಡ್ತೇವೆ, 24/7 ಕೊಡ್ತೇವೆ, ಬಿಜೆಪಿ ಆಡಳಿತ 24/7 ಕೊಡ್ತೇವೆ ಅಂತೇಳಿ. ಈಗ ಎಲ್ಲಿದ್ದಾರೆ ಅವರು? ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಇಲ್ಲ ಅವರು. ಯಾರಾದ್ರೂ ಮಾತಾಡ್ತಾರ? ನಾವು ಸರಿಯಾಗ್ಬೋದು ಕಾದು ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಅದು ಆ ಇಷ್ಟನ್ನು ತೆಗೆದು ಬೇಡ ನಾವು ಸುಮ್ಮನೆ ಕೂತೇವೆ. ನಗರಸಭೆ ಹತ್ರ ಕೇಳುವಾಗ ಜಲಸಿರಿಯವರನ್ನು ಬಿಟ್ಟು ತೋರಿಸ್ತಾರೆ, ಜಲಸಿರಿಯವರ ಹತ್ರ ಕೇಳುವಾಗ ನಗರಸಭೆಯವರನ್ನು
ಒಟ್ಟು ಮಾಡಿ ತೋರಿಸ್ತೀನಿ. ಟ್ಯಾಂಕರ್ ವ್ಯವಸ್ಥೆ ಮಾಡ್ತಿದ್ದ ನಾವಿಂದಲೇ ಹಿಂದೆ ಟ್ಯಾಂಕರ್ನ ಮೂಲಕ ನೀರಿನ ಸಮ್ಮರ್ ಟೈಮಲ್ಲಿ ಬೋರ್ವೆಲ್ನ ನೀರಿನ ಅಂಶ ಕೆಳಗೆ ಹೋಗ್ತಿತ್ತು. ಆಗ ನೀರು ಸರಿಯಾಗಿ ವಿತರಣೆ ಆಗತ್ತ ಸಂದರ್ಭದಲ್ಲಿ ಅಂತ ಕಡೆ ನಾವು ಟ್ಯಾಂಕರ್ ಮೂಲಕ ನಗರಸಭೆ ನೀರು ವಿತರಣೆ ಮಾಡ್ತಿದ್ದೆವು. 1-2 ಟ್ಯಾಂಕರ್ ಮೂಲಕ ನಿರಂತರವಾಗಿ ನಾವು ನಗರಸಭಾ ಸದಸ್ಯರು ನಿಗಾ ವಹಿಸಿಕೊಂಡು ಮಾಡ್ತಿದ್ದೆವು. ಇದು ಟ್ಯಾಂಕರ್ ಇದೆ, ನೀರು ಹೋಗ್ತಾ ಇಲ್ಲ. ಟ್ಯಾಂಕರ್ ಬಗ್ಗೆ ಕೇಳುವಾಗ ನಗರಸಭೆಯವರು ಜಾರ್ತಾ ಇದ್ದಾರೆ. ಕೆಲಸ ಹೇಳುವಾಗ ನಗರಸಭೆ ಅಂತ ಹೇಳ್ತಾ ಇದ್ದಾರೆ. ರಿಪೇರಿ ಮಾಡಿ, ಪೈಪ್ ಹೊಡೆದು ಹೋಗಿದೆ ರಿಪೇರಿ ಮಾಡಿ ಅಂದ್ರೆ ನಗರಸಭೆಯವ್ರ ಹತ್ರ ಜಲಸಿರಿ ಹೇಳೋದು ನಗರಸಭೆ ಹೇಳ್ಬೇಕು, ನಗರಸಭೆ ಹೇಳೋದು ಜಲಸಿರಿ ಹತ್ರ ಹೇಳ್ಬೇಕು. ಇದು ನಗರಸಭೆ ಸದಸ್ಯರ ಕೇಳಿ, ಎಲ್ಲರದ್ದು ಕೇಳಿ, ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯೋಜನೆ ತರೋದು ಕಾಂಗ್ರೆಸ್, ಅನುಷ್ಠಾನ ಮಾಡುವಾಗ ಇರುವುದು ಬಿಜೆಪಿಯವರು, ಅದನ್ನು ಹಾಳು ಮಾಡೋದು ಬಿಜೆಪಿಯವರು ಅಂತಾಗಿ. ಕುರ್ಸೆಂಪು ಪ್ರಥಮ ಹಂತದ ನೀರು ಯೋಜನೆ, ಕುಡಿಯ ನೀರಿನ ಯೋಜನೆ ಕಾದುವಂಥದ್ದು ಕಾಂಗ್ರೆಸ್, ಅದನ್ನು ಹಾಳು ಮಾಡಿದ ಕೀರ್ತಿ ಅದು ಬಿಜೆಪಿಯವರು ಸಲ್ಲಬೇಕು. ಈಗ 113 ಕೋಟಿಯ ಯೋಜನೆ ತಂದದ್ದು ಕಾಂಗ್ರೆಸ್, ಅನುಷ್ಠಾನ ಸಂದರ್ಭದಲ್ಲಿ ಶಾಸಕರು ಬಿಜೆಪಿ, ಆಡಳಿತ ಬಿಜೆಪಿ. ಇವರ ಬೇಜಾರಿದೆ, ಅದು ವಿಫಲ ಆಗ್ತಾ ಇದೆ. ಎಲ್ಲ ಕಡೆ ಇದೆ, ಎಲ್ಲ ಕಡೆ ನೀರು ಟ್ಯಾಂಕರ್ನಲ್ಲಿ ನೀರು ಸಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಒಂದು ಟ್ಯಾಂಕರಲ್ಲಿ ಈಗ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂದ್ರೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಜನರಿಗೆ ನೀರು ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು. ಜಿಲ್ಲಾಧಿಕಾರಿಗಳ ಸಭೆ ಕರೆದು ಅವರಿಗೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದಾರೆ. ಆ ಆದೇಶದ ಜಿಲ್ಲಾಧಿಕಾರಿ ಹಲವು ಸಭೆ ಕರೆದಿದ್ದಾರೆ. ಸಭೆಯನ್ನು ಕರೆದು ಹೇಳಿದ್ದಾರೆ ನೀರಿನ ಸಮಸ್ಯೆ ಆದ ಅಧಿಕಾರಿಗಳ ನೇರ ಹೊಣೆ. ಅಲ್ಲ, ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಈಗ ನಗರಸಭೆ ಒಳಗೂ ಇಲ್ಲ, ಜನಪ್ರತಿನಿಧಿಯಾಗಿ ನಾನು ಮಾತಾಡ್ತೀನಿ. ಅಂದ್ರೆ ಎಲ್ಲ ಕಡೆ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ನನಗೆ ನಗರಸಭೆ ಸಮಸ್ಯೆ ಆದ್ರೂ ನನಗೆ ಫೋನ್ ಮಾಡ್ತಾ ಇರ್ತೀನಿ. ಎಲ್ಲ ಕಡೆ ಸಮಸ್ಯೆ ಇದೆ, ಎಲ್ಲ ಕಡೆ ಇದೆ. ಕೆಮ್ಮಿಂಜಲ್ಲಿ ಇದೆ, ಆರ್ಯಾಪಲ್ಲಿ ಇದೆ, ಕಾಪಕದಲ್ಲಿದೆ, ಬಲ್ನಾಡಲ್ಲಿದೆ, ಎಲ್ಲಿ ಇಲ್ಲ. 70% ಕಡೆ ನೀರಿನ ಸಮಸ್ಯೆ ಇದೆ, 30 ಕಡೆ ಸ್ವಲ್ಪ ನೀರು ಹೋಗ್ತಾ ಉಂಟು. ನಾನು ದಿನೇಶ್ ಸೇವ್ರೆ ಅಂತ ಇದೆಲ್ಲ ಕೌನ್ಸಿಲ್ ಕೇಳಿದ ಬೆಳಿಗ್ಗೆ ಅವ್ರಿಗೆ ಬರ್ಲಿಕ್ಕೆ ಅಲ್ಲಿ ಪ್ರೆಸ್ ಮೀಟಿಗೆ ಎರಡು ದಿನ ಬರೋ 1 ಗಂಟೆ ಕೊಡ್ತಾರಣ್ಣ ಅಂತ ಹೇಳ್ತಾರೆ. ಈಗ ಸರ್ಕಾರ ಯಾಕೆ ಜವಾಬ್ದಾರಿ ತಗೊಂಡದ್ದು? ಸರ್ಕಾರ ಜನರಿಗೆ ಕುಡಿಯುವ ನೀರು ತೊಂದರೆ ಆಗಬಾರ್ದು ಸಮ್ಮರ್ ಟೈಮಲ್ಲಿ. ಅದರ ವಿಪರೀತ ಬಿಸಿಲಿದೆ, ಧಗೆ ಇದೆ ಈಗ ನೀರಿನ ಅಂಶ ಕಮ್ಮಿ ಆಗ್ತಾ ಇದೆ ಬೋರ್ವೆಲ್ಲಲ್ಲಿ. ಸ್ಕ್ಯಾರ್ಸಿಟಿ ಇದರಲ್ಲಿ ನಿಮಗೆ ಪ್ರಕೃತಿ ವಿಕೋಪ ನೀರಿನ ಇದರಲ್ಲಿ ನಿಮಗೆ ಹಣವನ್ನು ಮಂಜೂರು ಮಾಡಿದ್ದಾರೆ. ಈಗಾಗಲೇ ಮೊದಲು ಮಂಜೂರಾಗಿತ್ತು ಹಣ ಕೂಡ ಈಗ 1.5 ಕೋಟಿ ಶಾಸಕರ ಅಶೋಕುಮಾರ್ ಅವರ ಕೋರಿಕೆ ಅಂತೆ. ಅವರು ಕೇಳಿದ 50 ಲಕ್ಷ 1.5 ಕೋಟಿ ಹಣ ಕೊಟ್ಟಿದ್ದಾರೆ ವಿಧಾನಸಭಾ ಕ್ಷೇತ್ರ. ಈಗ ತುರ್ತಾಗಿ 4-5 ಟ್ಯಾಂಕರ್ ಅಲ್ಲಿ ನೀರು ಸಪ್ಲೈ ಮಾಡ್ಬೋದಲ್ಲ, ಏನು ಮಾಡ್ಬೇಕಲ್ಲ. ನಗರಸಭೆ ಸತ್ತೋಗಿದೆ, ಅಧಿಕಾರಿಗಳ ಜವಾಬ್ದಾರಿನೇ ಇಲ್ಲ. ನಾನು ನಗರಸಭಾ ಸದಸ್ಯರನ್ನು ದೂರುವುದಿಲ್ಲ, ಯಾಕಂದ್ರೆ ಅವರು ಹೊರಗಿದ್ದಾರೆ. ಈಗ ನಾನು ಬಿಜೆಪಿಯವರದ್ದು ಸದಸ್ಯರನ್ನು ದೂರುವುದಿಲ್ಲ, ಕಾಂಗ್ರೆಸ್ ಸದಸ್ಯರನ್ನು ದೂರುವುದಿಲ್ಲ. ಅವರಿಗೆ ಕೈ ಕಾಲು ಕಟ್ಟಿಯಾಗಿದೆ. ಅವ್ರು ಯಾರ ಹತ್ರ ಹೇಳ್ಬೇಕು ಅಂತ ಆಗಿದೆ ಪರಿಸ್ಥಿತಿ, ಅಲ್ಲಿಗೆ ಮುಟ್ಟಿದೆ. ಅದು ಅಲ್ಲ, MLA ಗಮನಕ್ಕೆ ಬಂದಿದೆ. ಈಗ ಇವತ್ತು ನಾಳೆ ನಾನು ಸಭೆ ಕರೀತಾರೆ. ಯಾವುದು ಅಲ್ಲ, ಎಲ್ಲಿ ಮಾತಾಡೋದು? ಕೌನ್ಸಿಲ್ ಮೀಟಿಂಗ್ ಇಲ್ಲಲ್ಲ ಅವರಿಗೆ, ಮತ್ತೆ ಎಲ್ಲಿ ಮಾತಾಡೋದು? ಮತ್ತೆ ಪ್ರೆಸ್ ಮಾಡ್ತಾ ಇರ್ಬೇಕು, ಅದ್ರಲ್ಲಿ ಮಾಟಿಗೆ ಆಗ್ತದೆ ಎಲ್ಲರಿಗೂ. ಅಲ್ಲ, ವಿಧಾನಸಭಾ ಕ್ಷೇತ್ರಕ್ಕೆ ಅದು ಹಂಚಿಕೆ ಆಗ್ತದೆ. ಈಗ ತುರ್ತು ನೀರಿನ ವ್ಯವಸ್ಥೆಗೆ ಬೇಕಾಗ್ತದೆ. ಈಗ ಬೋರ್ವೆಲ್ ಇಲ್ಲಿಗೆ ಮಾತ್ರ ಅದು ಡಿಸಿಯಲ್ಲಿ ಹಣ ಇದೆ. ಅದು ಈಗ ಇದಕ್ಕೆ ಜವಾಬ್ದಾರಿ ಯಾರು ಅಂತ ಹೇಳಿದ್ರೆ, ನಾವು ರಾಜಕಾರಣಿಗಳ ಜವಾಬ್ದಾರಿ ಅಂತ ಹೇಳ್ಬೋದು. ನೈತಿಕವಾಗಿ ಅವರನ್ನ ನಾವು ಶಾಸಕರು ಬೇರೆ ಇದ್ರು, ಈಗ ಶಾಸಕರು ಬೇರೆ ಪಕ್ಷದವರು ಮತ್ತು ನಿಮ್ಮ ಪಕ್ಷದವರು ಸರಿ ಮಾಡಬೇಕಾಗಿಲ್ಲ, ಮಾಡ್ತಿದ್ದಾರೆ. ಈಗ ಅನುಷ್ಠಾನ ಆಗುವ ಸಂದರ್ಭದಲ್ಲಿ ತೊಂದರೆ ಶಾಸಕರು ಬಂದು ಏನೋ ಅವರು ಇಲ್ಲ ಕೂಡಲೇ ಮಾಡಲಿಕ್ಕೆ ಅದು ತಲೆದೋರಿದ 1-1.5 ತಿಂಗಳಿಂದ. ಈಗ ಚುನಾವಣಾ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಿತ್ತು, ಕೂಡಲೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇವರು ಶಾಸಕರು ಅವರದಾಗ ಕೈಯಿಂದ ಖರ್ಚು ಮಾಡಿ ಟ್ಯಾಂಕರ್ನ ವ್ಯವಸ್ಥೆ ಮಾಡ್ತಿದ್ರು, ಮಾಡಿಲ್ಲ ಅಂತ ಹೇಳಿಲ್ಲ. ಈಗ ನಾನು ಒಂದೇ ಹೇಳ್ತೇನೆ, ಮಾಹಿತಿ ಕೊಡ್ಬೇಕಾದ ಯಾರಿಗೆ?
ಸಂಬಂಧಪಟ್ಟ ಜಲಸಿರಿ ಅವರ ಸಭೆ ಕರೆದಾಗ ಶಾಸಕರು ಕರೆದಾಗ ಇವ್ರು ಹೇಳುದಂತದ್ದು ನಾವು ಇಷ್ಟು MLA ನೀರು ನಮ್ಗೆ ಲಿಫ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೇವೆ ಅಂತ ಹೇಳುದಲ್ಲ. ಈಗ ಅಧಿಕಾರಿಗಳು ಸರಿ ತಿಳ್ಕೊಂಡು ಮಾತಾಡ್ಬೇಕಲ್ಲ. ನಗರಸಭೆ ಕಮಿಷನರ್ ಇದ್ದಾರಲ್ಲ ನಮ್ಮದು ಮನೋಹರ್, ಜವಾಬ್ದಾರಿ ಇಲ್ವಾ ಮನುಷ್ಯನಿಗೆ? ಹೇಳ್ಬೇಕಿತ್ತಲ್ಲ ಈ ತರ ಸಮಸ್ಯೆ ಆಗಿದೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನೀರಿನ ಸಮಸ್ಯೆ ಉಂಟು ಅಂತ ಕೇಳುವಾಗ ಎಂತ ಹೇಳುವಂಥದ್ದು, ಸರ್ ಅಲ್ಲಿ ಸ್ವಲ್ಪ ಕೈ ಕೊಡಿದಾಗ ಸರಿ ಮಾಡಿ ಕೊಡ್ತೇವೆ, ಸರ್ ಇಲ್ಲಿ ಸ್ವಲ್ಪ ಸಮಸ್ಯೆ ಸರಿ ಮಾಡ್ತೇವೆ, ಇದನ್ನು ಹೇಳಿಕೊಂಡು ನಂಬಿಸ್ಕೊಂಡು ಬಂದದಲ್ಲ. ನಾವು ಕೂಡ ಅದನ್ನು ಸರಿ ಆಗ್ಬೋದು ಸರಿ ಹೋಗಿ ತಿಳ್ಕೊಂಡಲ್ಲ. ನಾನು ಮೊನ್ನೆ ನಗರದಿಂದ ಇದ್ದೇನೆ, ಎಲ್ಲದಕ್ಕೂ ನಾವು ಕೈ ಹಾಕೊಂಡು ಇರ್ಲಿಕ್ಕೆ ಆಗ್ತದೆ ನಮ್ಮ ಸುದ್ದಿ. ಜವಾಬ್ದಾರಿದವರು ಇಲ್ವಾ? ಮಾಡ್ಬೇಕಲ್ಲ ಅವರು ಕೂಡ. ಕಾರಣ ಅಧಿಕಾರಿಗಳೇ. ಈಗ ನೋಡಿ, ಇದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಹಂತದಲ್ಲಿ ಜವಾಬ್ದಾರಿ ಆಗ್ತಾರೆ. ಯಾಕಂದ್ರೆ ಅವರು ಆಡಳಿತಾಧಿಕಾರಿಗಳು, ಅದು ಅವ್ರಿಗೆ ಗೊತ್ತಿಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ. ಈಗ ಮೇಲಧಿಕಾರಿ ಕೆಲಾಧಿಕಾರಿಗಳ ಮಾತನ್ನ ಕೇಳೋದು, ಅವರು ಜನರ ಮಾತು ಕೇಳೋದಿಲ್ಲ. ಸರ್ ನಾವು ಮಾಡಿದ್ರೆ ಹಾಗೆ ಮಾಡಿ ಹೀಗೆ ಮಾಡಿದ್ರೆ ಅಲ್ಲಿ ಮುಗೀತು ಅಲ್ಲಿಗೆ. ಶಾಸಕರ ಸಭೆ ಕರೆದು ಕೂಡ ಇದನ್ನೇ ಹೇಳಿದ್ದು. ಟೋಟಲ್ ಇದನ್ನು ಏನಾಯ್ತು ಒಂದು ಸಮಸ್ಯೆ ಆಗ್ಲಿಕ್ಕೆ ಕಾರಣ ನನಗೆ ಪೂರ್ಣವಾಗಿ ಸ್ಪಷ್ಟವಾಗಿ ಹೇಳ್ತೇನೆ. ಜಲಸಿರಿ ಅವರ ಕಾಮಗಾರಿ ಆಗ್ತಾ ಇತ್ತಾ? ಅವರ ಅವಧಿ ಮುಗೀತು, ಅವರು ಟೈಮ್ ಕೊಟ್ಟಿದಾರಲ್ಲ. ಸರ್ಕಾರ 30 ಲಕ್ಷ ಪೆನಾಲ್ಟಿ ಕೂಡ ಹಾಕಿದ್ದಾರೆ, ಅವಧಿಯಲ್ಲಿ ಕಾಮಗಾರಿ ಮುಗಿಸ್ಲಿಲ್ಲ ಅಂತ. ಗುತ್ತಿಗೆದಾರರಿಗೆ 30 ಲಕ್ಷ ಪೆನಾಲ್ಟಿ ಕೂಡ ಹಾಕಿದೆ. ಆದ್ರೆ 30 ಲಕ್ಷ ಪೆನಾಲ್ಟಿ ಅಧಿಕಾರಿಗೆ ಮಾತ್ರ, ಅವರಿಗೆ ಮಾತ್ರ ಆಗುದಲ್ಲ, ಅಧಿಕಾರಿಗಳನ್ನು ಕಿವಿಂದು ಬೇಕಲ್ಲ, ಮಾಡಿಲ್ಲ. ಆದ್ರೆ ಇವರೇನು ಸಭೆ ಕರೆದ್ರು ಅಂತ ಹೇಳಿದ್ರೆ, ಚುನಾವಣೆಯ ಮೊದಲೇ ಅದನ್ನು ಉದ್ಘಾಟನೆ ಮಾಡಬೇಕು, ಅದರ ಲಾಭ ಪಡ್ಕೊಳ್ಬೇಕು ದೃಷ್ಟಿಯಿಂದ ಈ ಒತ್ತಡ ಹಾಕಿದ್ರು ಇವರು. ಒತ್ತಡದ ಮೇರೆಗೆ ಇವರು ತೆಕ್ಕೊಂಡು ಟ್ರಯಲ್ ಕೊಟ್ಟಿದ್ದಾರೆ. ಈಗ ಟ್ರಯಲ್ ಕೊಡದಿರ್ತಿದ್ರೆ ಇವತ್ತು ನಗರಸಭೆ ಹಿಂದಿನಂತೆ ಆ ಬೋರ್ವೆಲ್ ಆಪರೇಟ್ ಮಾಡ್ತಿದ್ರೆ, ಇನ್ನು ನೀರನ್ನು ಆಪರೇಟ್ ಮಾಡ್ತಿದ್ರೆ ಇವು ಸಮಸ್ಯೆ ಆಗ್ತಿರ್ಲಿಲ್ಲ. ಸಮಸ್ಯೆ ಅದು ಅಲ್ಲಿಂದ. ನಾನು ಡಿಸೆಂಬರ್ 31 ಹೊರಗೆ ನೀರು ಕೊಟ್ಟಿಲ್ಲ ಅಂತ ಹೇಳಿದಲ್ಲ ನಾನು. ಹಿಂದಿನ ನಗರಸಭೆ ವ್ಯವಸ್ಥೆ ಅಧಿಕಾರಿಗಳು, ನೀರಿನ ಸೆಕ್ಷನ್ ಅವರು ಅದನ್ನು ಒದ್ದಾಡಿ ನೀರು ಕೊಡ್ತಾ ಇದ್ರು. 174 ಬೋರ್ವೆಲ್ ಅನ್ನ 31 ಜನ ಪಂಪ್ ಪೆಟ್ರೋಲ್ ಚಾಲನೆ ಮಾಡ್ತಾರೆ, ನೀರು ಕೊಡ್ತಾ ಇದ್ರು. ತರಾತುರಿಯಲ್ಲಿ ಟ್ರಯಲ್ ಕೊಡ್ಲಿಕ್ಕೆ ಕಾರಣ ಏನು? ಅವರಿಗೆ ಏನು ಆಸಕ್ತಿ? ಈಗ ಅಧಿಕಾರಿಗಳು, ಶಾಸಕರು ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಹಿಂದಿನ ಶಾಸಕರು ಹೇಳಿರ್ಬೋದು, ಅಧಿಕಾರಿಗಳ ಜವಾಬ್ದಾರಿ ಇಲ್ವಾ? ನೀರು ಕೊಡ್ಬೇಡುವ? ಬಾಯಲ್ಲಿ ಹೇಳಿದ್ರೆ ಸುಲಭನ ನೀರು ಕೊಡುವಂತದ್ದು? ತುಂಬಾ ಲೋಪಗಳಿವೆ ಇವರೇ. ನಾನು ಇವತ್ತು ಮಾತಾಡ್ದಿಲ್ಲ ಅದನ್ನ. ಅಲ್ಲ, ಅದನ್ನ ನಾನು ಮಾಡ್ತೇನೆ, ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ನಾನು ಇವತ್ತು ಹೇಳುದಿಲ್ಲ, ಇವತ್ತು ಇಷ್ಟೇ ನೋಡಿ. ಈಗ ನಾನು ಹೇಳುವಂತ ಇಷ್ಟೇ, ನಾನು ಎಲ್ಲ ಡಿಟೇಲ್ ಕೊಟ್ಟಿದ್ದೀನಿ ನಿಮಗೆ. ಈಗ ಜಲಸಿರಿ ಅವರು ನಿರ್ವಹಣೆ ಮಾಡಿದಂತಹ 174 ಬೋರ್ವೆಲ್ ಹಿಂದಿನಂತೆ ಪಂಪ್ ಪೆಟ್ರೋಲ್ ಪುನರ್ ನೇಮಿಸಿ ಅದನ್ನ ನೀರು ವಿತರಣೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರು ಮತ್ತೆ ಟ್ರಯಲ್ ಬೇಕಾದ್ರೆ ಏನು ಬೇಕಾದ್ರೆ ಸಾಯಿದೆ. ಈಗ ನಗರಸಭೆ ಮೇಂಟೈನ್ ಮಾಡ್ತಿರ್ಲಿಲ್ವಾ ಉಪ್ಪಿನ ನೀರನ್ನ? ಕೊಡ್ತಿರ್ಲಿಲ್ವಾ ನೀರನ್ನ? ಈಗ ಏನಾಗಿದೆ, ಅರ್ಧಂಬರ್ಧ ಮಾಡಿದಾನೆ, ಇವರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜಲಸಿರಿ ಅವರಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಲೋಪಗಳಿವೆ ಅದರಲ್ಲಿ, ಅವ್ರಿಗೆ ಆಗ್ತಾ ಇಲ್ಲ. ಅವರ ಅಧಿಕಾರಿಗಳ ಖಾಸಗಿಯಾಗಿ ನಮ್ಮಲ್ಲಿ ಹೇಳ್ತಾರೆ. ಒಬ್ರು AW ಇದ್ದಾರೆ, ಮಾದೇಶ್ ಅಂತ, ಒಳ್ಳೆ ಆಫೀಸರ್. ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ, ಈ ತರ ಆಗಿದೆ ಅಂತ. 46 ಕಿಲೋಮೀಟರ್ ಪೈಪ್ ಲೈನ್ ಬೇಕು ಅಂತ ಹೇಳುವಂತದ್ದು ವಿಚಾರ ಇವರು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ಆಯ್ತಲ್ಲ, ಅರ್ಧಂಬರ್ಧ ಆಯ್ತು ಅಂತ ಆಯ್ತಲ್ಲ. DPR ಮಾಡುವಾಗಲೂ ಸಮಸ್ಯೆ ಆಗಿದೆ, ಅನುಷ್ಠಾನ ಮಾಡುವಾಗಲೂ ಸಮಸ್ಯೆ ಆಗಿದೆ. ಎಲ್ಲರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮಾಡಿದ ತಲೆಗೆ, ಮುನ್ಸಿಪಾಲಿಟಿ ತಲೆಗೆ ಹಾಕಿ ನಾವು ಓಡಬಹುದು ಅಂದ್ರೆ ಅವ್ರ ತಲೆಯಲ್ಲಿ ಅದಕ್ಕೆ ಬೇಕಾಗಿ ಅಷ್ಟನ್ನು ಕಟ್ಟಿ ಹಾಕ್ಲಿಕ್ಕೆ ಬೇಕಾಗಿ ಆ ರೆಸಲ್ಯೂಷನ್ ಮಾಡಿ ಕಮಿಷನ್ ನಾವು ಕೊಟ್ಟದ್ದು. ಆಯ್ತಾ? ಈಗ ನಮ್ಮ ಬೇಡಿಕೆ ಇಷ್ಟೇ, 174 ಬೋರ್ವೆಲ್ ಅನ್ನ 140 ಇರಲಿ, ಆ 140 ಬೋರ್ವೆಲ್ ಅನ್ನು ಆಪರೇಟ್ ಮಾಡಬೇಕು ನಮ್ಮವರೇ. ನಗರಸಭೆ ಯಾರೆಲ್ಲ ಕೈ ಬಿಟ್ಟಿದ್ದಾರೆ ಆ ಪಂಪ್ ಆಪರೇಟರ್ ಅನ್ನ ಪುನರ್ ನೇಮಕ ಮಾಡಿ ಅವರಿಂದ ಮೂಲಕ ನೀರು ವಿತರಣೆ ವ್ಯವಸ್ಥೆ ಮಾಡಬೇಕು. ಎಲ್ಲೆಲ್ಲ ಕೊಳೆಬಾವಿ ಎಲ್ಲ ಬತ್ತಿ ಹೋಗಿದೆಯಾ ಅಲ್ಲಿ ಪುನಃ ಕೊಳೆಬಾವಿ ಕೊರಲಿಕ್ಕೆ ಈಗಾಗಲೇ 150 ಕೋಟಿ, 1.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ತುರ್ತಾಗಿ ಅದನ್ನ ಕಾಮಗಾರಿಯನ್ನು ತಗೊಳ್ಬೇಕು. ಕೂಡಲೇ ಬೋರ್ವೆಲ್ ತೆಗೆದು ಅಲ್ಲಿ ಪಂಪ್ ಅಳವಡಿಸಿ ನೀರು ವಿತರಣೆ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು. ನಾವು ಮಾಡಿದ್ದೇವೆ, ನಾವು ಮಾಡಿ ತೋರಿಸಿದ ಜನರಿಗೆ ನೀರಿನ ತೊಂದರೆ ಆಗಿದ್ರೆ ನೋಡಿದೆ ನಾವು.
ಮತ್ತೆ 5-6 ಟ್ಯಾಂಕರ್ ತಗೊಂಡು ಟ್ಯಾಂಕರ್ನಲ್ಲಿ ಮೂಲಕ ನೀವು ಎಲ್ಲರಿಗೆ ಟ್ಯಾಂಕರ್ನ ಮೂಲಕ ನೀರು ವಿತರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗ್ತದಾ? ನೀವು ಪುತ್ತೂರಲ್ಲಿ ಬಂದು ಪುತ್ತೂರು ಸೇಟೆ ಪೇಟೆಯಲ್ಲಿ ಕೊಡಪನ ಹಿಡಿದುಕೊಂಡು ಮೇಲೆ ಘಟ್ಟದಾಗೆ ಕೊಡಪನ ಹಿಡಿದುಕೊಂಡು ನೀರು ತುಂಬಿಸುವಂತ ಕೆಲಸ ಆಗ್ತಾ ಇಲ್ಲ, ಮಾಡುದಿಲ್ಲ. ಅಲ್ಲಿ ಸಂಪಿಗೆ ಸ್ವಲ್ಪ ಹಾಕೊಂಡು ಬರುದು, ಸ್ವಲ್ಪ ಆದ್ರೂ ಕೆಲವು ಕಷ್ಟ ಇದ್ದವರಿಗೆ ಸ್ವಲ್ಪ ನೀರು ಕೊಡುವಂತ ವ್ಯವಸ್ಥೆ ಆಗ್ತದೆ. ಪೂರ್ತಿಯಾಗಿ ಟ್ಯಾಂಕರ್ ಮೂಲಕ ನೀರು ವಿತರಣೆ ಮಾಡ್ಲಿಕ್ಕೆ ಆಗುದು. ನಮ್ಗೆ 25 ವರ್ಷ ಅನುಭವದಲ್ಲಿ ಹೇಳುದು, ಅದರ ಕಷ್ಟ ನಷ್ಟ ಸಾಧಕ ಬಾಧಕ ಎಲ್ಲ ಗೊತ್ತಿದೆ. ಇವರು ಕೂಡ ಯೋಜನೆಯನ್ನ ಟ್ರಯಲ್ ಕೊಡುವ ಮೊದಲು ಸಾಧಕ ಬಾಧಕ ನೋಡ್ಬೇಕಲ್ಲ ಇವ್ರೆ. ಏಕಾಏಕಿ ಇವರ ಕೈಯಲ್ಲಿದ್ದಂತ ನಗರಸಭೆ ಕೈಯಲ್ಲಿದ್ದಂತ ನಿರ್ವಹಣೆ ಜವಾಬ್ದಾರಿಯನ್ನ ಏಕಾಏಕಿ ಹೊಸ ಯೋಜನೆಯನ್ನು ಅವರು ಮಾಡಿಕೊಂಡು ಮಾಡ್ಲಿ ಬೇಕಾದ್ರೆ. ನಾವು ನಿರ್ವಹಣೆ ಮಾಡ್ತಿದ್ದಂತ ಯೋಜನೆಯನ್ನು ಅವರಿಗೆ ಕೊಟ್ಟು 174 ಬೋರ್ವೆಲ್ ಅನ್ನು ಅವರಿಗೆ ಕೊಟ್ಟು ಇವತ್ತು ಯಾರಿಗೂ ನೀಡಲಿಲ್ಲ ಪರಿಸ್ಥಿತಿ ಅಲ್ಲ. ಈಗ ಯಾರೇ ಆಗಲಿ, ಶಾಸಕರೇ ಆಗಲಿ, ಅವ್ರ ಹೇಳಿದಂತ ಮಾರ್ಚ್ 31 ನಾವು ನೀರು ಕೊಡ್ತೇವೆ, 24/7 ನೀರು ಕೊಡ್ತೇವೆ. ನೀವು ಇದ್ರಲ್ಲ ಪೇಪರ್ನವರಲ್ಲಿ ಮೀಟಿಂಗ್ ಆಗುವಾಗ ಇರ್ಲಿಲ್ವಾ? ನಮ್ಮ ಶಾಸಕರೇ ಬಂದು ಅಲ್ಲಿ ಕೂತು ಮೀಟಿಂಗ್ ಅದೇ ಅಂತ ಹೇಳಿದ್ರು, ಮಾರ್ಚ್ 31 ಕೊಡ್ತಾ ಇದ್ದೇವೆ ಅಂತೇಳಿ. ಮಾರ್ಚ್ 30 ನಾವು 24/7 ಅಲ್ವಾ ಹೇಳಿದ್ದಾರೆ. ನಂಬೇಕಲ್ಲ ಅಧಿಕಾರಿಗಳು. ಈಗ ನಮ್ಮನ್ನು ನಂಬಿಸ್ತಾರೆ ಅವರು. ನಾನು ಕೇಳುವಾಗ ಅದು ಸಮಸ್ಯೆ ಇಲ್ಲ ಸರ್, ಆಗ್ತದೆ ಅಂತ ಇದೆ. ಮತ್ತೆ ಈಗ ಕೇಳಲಿಕ್ಕೆ ಶುರು ಮಾಡಿ ನಾನು ಯಾವುದು ಬೇರೆ ರೀತಿಯಲ್ಲಿ ಆಗ ಪ್ರಾಬ್ಲಮ್ ಅಲ್ಲಿ ಹೇಳಲಿಕ್ಕೆ ಶುರು ಮಾಡಿದೆ. ಮಾರ್ಚ್ 31 ಬಿಡಿ. ಈಗ ಈ ಬೇಸಿಗೆ ಕಾಲದಲ್ಲಿ ಅವ್ರಿಗೆ ನಾವು ಅದನ್ನು ಪ್ರಯೋಗ ಮಾಡೋದು, ಟ್ರಯಲ್ ನೋಡೋದಲ್ಲ, ಮಳೆಗಾಲದಲ್ಲಿ ಮಾಡ್ಬೋದಲ್ಲ. ಈ ಸಮ್ಮರ್ ಮುಗ್ದದ್ದೇ ಮಾಡ್ಬೋದು. ಸ್ವಲ್ಪ ಜನರಿಗೆ ಅಲ್ಲಿ ತೊಂದರೆ ಆದ ರೀತಿಯಲ್ಲಿ ಮಾಡ್ಬೋದಲ್ಲ. ಪೈಪ್ ಹೊಡೆದು ಹೋಗ್ತದೆ ಇವರ ನೀರು. ಕೆಲವರ ನೀರು 18-15 ml ನೀರನ್ನು ಬಿಡುಗಡೆ ಮಾಡಿ ಲಿಫ್ಟ್ ಮಾಡ್ತಿದ್ದ ಅಂತ ನೀರು ಪೋಲಾಗ್ತಾವಂತ ರಿಪೇರಿ ಮಾಡ್ಲಿಕ್ಕೆ ಹೇಳುವಾಗ ಲೇಬರ್ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ 113 ಕೋಟಿ ರೂಪಾಯಿಯ ಯೋಜನೆಯ ಒಂದು ಕಾಂಟ್ರಾಕ್ಟ್ ತಗೊಂಡ ಸುವೇಜ್ ಕಂಪನಿಯವರಿಗೆ ಲೇಬರ್ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಅದೆಲ್ಲ ನಾನು ಮತ್ತೆ ಮಾತಾಡ್ತೇನೆ. ನಾನು ಅದನ್ನ ಯಾಕೆ ನಾನು ಸುಮ್ಮನೆ ಕೂತೆ ನೋಡಿ ಸರಿ ಆಗ್ಬೋದು. ಆ ಲೀಕೇಜ್ ಅನ್ನು ನೀರು ಮಾಡ್ಬೋದಿತ್ತಲ್ಲ ನಗರಸಭೆಯವರು. ಈಗ ನೀರಿನ ಸಚಿವರಿಗೆ ಕೆಲಸನೇ ಇಲ್ಲ. ಪಾಪ ಅವ್ರಿಗೆ ಏನು ಕೆಲಸ ಇಲ್ಲ. ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿದ್ರು. ನಾನು ವಸಂತರ ಹೆಸರು ಹೇಳಲೇಬೇಕಾಗ್ತದೆ. ನಮ್ಮ ನಗರಸಭೆ ನೀರಿನ ಸಚಿವರಲ್ಲಿ ವಸಂತರದ ಹೆಸರು ನಾನು ಹೇಳಲೇಬೇಕಾಗ್ತದೆ. ಕೆಲಸ ಮಾಡುವವರ ಕೆಲಸವನ್ನು ಒಪ್ಪಲೇಬೇಕಾಗ್ತದೆ. ರಾತ್ರಿ ಆಗಲೂ ಕೆಲಸ ಮಾಡಿದ್ರು. ಯಾವ ರಾತ್ರಿ ಫೋನ್ ಮಾಡಿ ಸ್ಪಂದನೆ ಮಾಡಿದ್ರು. ಆ ಕೆಪಾಸಿಟಿಯಲ್ಲಿ ಅವ್ರು ನಿಜವಾಗಿ ಪಿಟ್ಟರ್. ಅವರು ಆಕ್ಚುಲಿ ಪಿಟ್ಟರ್. ಅವರು ಇದ್ದೆ ಇಡೀ ಇಂಜಿನಿಯರ್ ಮಾಡುವ ಕೆಲಸವನ್ನು ಇಂಜಿನಿಯರ್ಗೆ ಗೊತ್ತೇ ಇಲ್ಲ ರೀ. ನಗರಸಭೆ ಇಂಜಿನಿಯರ್ಗೆ ಗೊತ್ತೇ ಇಲ್ಲ. ಇವರೇ ಗೊತ್ತಾ 10% ನಗರಸಭೆ ಇಂಜಿನಿಯರ್ಗೆ ಗೊತ್ತಿಲ್ಲ. ಇಡೀ ನಿರ್ವಹಣೆ ಮಾಡ್ತಿದ್ದು ವಸಂತ ಟ್ರಾನ್ಸ್ಫರ್ ಆಗಿತ್ತು. ನನಗೆ ಬೇಡ ಅಂತೇಳಿ ಅವರು ಟ್ರಾನ್ಸ್ಫರ್ ತಗೊಂಡು ನಾವು ಏನೆಲ್ಲ ಮಾಡಿರ್ತೀವಿ ಅಂದ್ರೆ ಅವರು ಎಲ್ಲಿ ಇಲ್ಲ ಇದ್ರೆ ನಮಗೆ ಬೆಡ್ಡಿನ ವ್ಯವಸ್ಥೆ ಆಗ್ತಾ ಇದೆ. ಯಾಕಂದ್ರೆ ಅವರು ಅಷ್ಟು ಜವಾಬ್ದಾರಿ ತಗೊಂಡು ಮಾಡ್ತಿದ್ರು. ಯಾರು ವಿಶ್ವಾಸ ತಗೊಂಡಿದ್ದಾರೆ? ಯಾರು ವಿಶ್ವಾಸ? ಕಮಿಷನರ್ ಇದನ್ನು ಟ್ರಯಲ್ ಕೊಡುವಾಗ ಎಲ್ಲಿ ಕೂಡ ವಿಮರ್ಶೆ ಮಾಡಿಲ್ಲ ಮನುಷ್ಯ. ಆರಿ ತರ ನಾನು ಕೇಳಿದೆ, ನೀವು ಹೇಗೆ ಕೊಡ್ತಾ ಇದ್ರಿ ಅಂತ ಕೇಳಿದೆ ನಾನು. ನೋಡಿ ಅದು ಕೊಡಬೇಡಿ ಸಮಸ್ಯೆ ಆಗ್ತದೆ. ಇಲ್ಲ ಅದು ಹಾಗೆ ಹೀಗೆ ಅಂತ ಹೇಳಿ ಕೊಟ್ಟದ್ದು. ಅವರಿಗೆ ತೆಕ್ಕೊಳ್ಳುವ ಆಸಕ್ತಿ, ಇವರಿಗೆ ಕೊಡುವ ಆಸಕ್ತಿ, ಅದಕ್ಕೆ ಒತ್ತಡಗಳು. ನಗರಸಭೆ ಆಡಳಿತ ಗೊತ್ತಿರಲಿಲ್ವಾ? ಇಂದಿನ ಆಡಳಿತಕ್ಕೆ ಸಮಸ್ಯೆ ಉಂಟಂತ ಹೇಳಿ. ಅದು ಏನು ಗೊತ್ತಿಲ್ಲ, ಅದು ಏನು ಇದರ ಟೆಕ್ನಿಕಲ್ ಪ್ರಾಬ್ಲಮ್ ಗೊತ್ತಿಲ್ಲ. ಮತ್ತೆ ಯಾಕೆ ಆಡಳಿತ ಮಾಡಬೇಕು? ಅದು ಗೊತ್ತಿರ್ಬೇಕಲ್ಲ. ಒಬ್ಬ ಆಡಳಿತ ನೇತೃತ್ವ ವಹಿಸಿಕೊಂಡ ವ್ಯಕ್ತಿಗಳಿಗೆ ಗೊತ್ತಿರಬೇಕು, ಟೆಕ್ನಿಕಲ್ ಆಗಿ ಗೊತ್ತಿರಬೇಕು. ನೀರು ಹೇಗೆ, ಏನು ಎತ್ತ ಏನು ಅಲ್ವಾ? ಅವರದೇ ರಾಜ್ಯ, ಅವರದೇ ಕಾರ್ಬಾರು, ಅವರದೇ ಎಲ್ಲ ಒಂದು ಕಾಲದಲ್ಲಿ ಆಯ್ತಲ್ಲ ಪರಿಸ್ಥಿತಿ. 174 ಪೈಪ್ಲೈನ್ ಎಲ್ಲ ಉಂಟು, ಅಲ್ಲೇ ಉಂಟು. ಅದು ಬೇರೆನೆ ಪೈಪ್ಲೈನ್ ಉಂಟು. ಅದರ ಪೈಪ್ಲೈನ್ ಕೂಡ್ಲಿಕ್ಕೆ ಆಗ್ತಿಲ್ಲ. ನೀವು 31 ಜನರು ಕಷ್ಟಪಟ್ಟು ಕೊಡ್ತಿದ್ದಂತ ರಾತ್ರಿ ಆಗಲು ನೀವು ಪಂಪ್ ಆಪರೇಟರ್ ನಮ್ಮ ಹತ್ತಿರದಿಂದ ತಪ್ಪಿದ್ದಾರೆ ಕೇಳಿ. ಬೆಳಿಗ್ಗೆ 3 ಗಂಟೆ ಎದ್ದು ಇದು ಮಾಡ್ತಾರೆ. ಅವು 7 ಗಂಟೆ ಮಲಗ್ತಾನೆ. ಅವನಿಗೆ ಬೇಗ ಹೇಳ್ಬೇಕಲ್ಲ. ಸಣ್ಣ ಕೆಲಸ 10-11 ಬೋರ್ವೆಲ್ ಅನ್ನು ಆಪರೇಟ್ ಮಾಡೋ ಸಣ್ಣ ಕೆಲಸ. ಅಲ್ಲಿ ಸ್ವಿಚ್ ಆಗಿ ಬರುವಾಗ ಕರೆಂಟ್ ಹೋಗಿರ್ತದೆ, ವಾಪಸ್ ಕೊಡ್ಬೇಕಾದ್ರೆ. ಇವರು 7-8 ಜನರನ್ನ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ತೀರೆ ಏನಾಗಿರ್ಬೋದು, ಅದು ವಿಷಯ ಬೇರೆ. ಅದು ನನಗೂ ಗೊತ್ತಿದೆ.
ಪ್ರಾಕ್ಟಿಕಲ್ ನೋಡ್ಬೇಕಲ್ಲ, ಯಾಕೆ ತರ ತಗೊಳ್ಬೇಕಿತ್ತು ಇವ್ರು ಇದನ್ನ 174 ಬೋರ್ಗಳನ್ನು ಇವರು ನಿರ್ವಹಣೆ ಮಾಡ್ಬೋದಿತ್ತಲ್ಲ. ಅಲ್ಲಿ 40 ಬೋರ್ವೆಲ್ ಅನ್ನು ಯಾಕೆ ಡಿಸ್ಕಂಡ್ ಮಾಡಿ ಡೆಡ್ ಅಂತ ಘೋಷಣೆ ಮಾಡಿದ್ರು, ಅಲ್ಲಿ ಆ ಕನೆಕ್ಷನ್ ಅನ್ನು ಯಾಕೆ ರಿಟರ್ನ್ ಕ್ಯಾನ್ಸಲ್ ಮಾಡಿದ್ರು, ಅಲ್ಲಿ ನಿಮಗೆ ಇದು ಕಂಪ್ಲೀಟ್ ವಿತರಣೆ ಆಗುವವರೆಗೆ ಅಲ್ಲಿ ಬೇರೆ ಬೋರ್ ತೆಗೆದು ಈ ಕಡೆ ಬೋರ್ ತೆಗೆದು ಅದೇ ಕನೆಕ್ಷನ್ ಅನ್ನ ಉಪಯೋಗ ಮಾಡ್ಬೋದಿತ್ತಲ್ಲ. ನಾವೇನು ಮಾಡ್ತಿದ್ದೆ ಗೊತ್ತಾ ಅಜಿತ್ತು, ನಮಗೆ ಒಂದು ಕಡೆ ನೀರಿನ ಅಂಶ ಕಮ್ಮಿ ನಾವು ಆಪರೇಟ್ ಕಲ್ತಿದ್ದೆ, ನೀರಿನ ಅಂಶ ಕಮ್ಮಿ ಅನ್ನೋದಲ್ಲ ಇನ್ನೊಂದು ಬೋರ್ವೆಲ್ ಮಂಜೂರು ಮಾಡಿ ಅಲ್ಲಿ ನಾವು ಇವತ್ತು ಕೇಳಿ ಅಲ್ಲಿ ಸಮಸ್ಯೆ ಎಲ್ಲಿಗೆ ಹೋಗುದು, ಬಾವಿ ಇಲ್ಲ ಇವರೇ, ನೀರಿಗೆ ಎಂತ ಮಾಡುದು ಇವರಿಗೆ ಮಕ್ಕಳ ಸೊಲ್ಯೂಷನ್ ಈಗ ವಾಪಸ್ ನಿರ್ವಹಣೆ ಇವರೇ ಮಾಡ್ಬೇಕು, ನಗರಸಭೆ ಮಾಡ್ಬೇಕು. 174 ಬೋರಲ್ಲಿ ವಾಪಸ್ ಈಗ 1.5 ಕೋಟಿ ಬಂತಲ್ಲ ಇವರೇ ಬೋರ್ ತೆಗೆಯುವ ಕೆಲಸ ಮಾತ್ರ. ಕೂಡ ಇಮಿಡಿಯೇಟ್ ಕನೆಕ್ಷನ್ ಕೊಟ್ಟು ತರವತ್ತರಲ್ಲಿ ಕನೆಕ್ಷನ್ ಕೊಡ್ಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಮೆಸ್ಕಾಂ ಅವರು ಅದಕ್ಕೆ ಆಟ ಆಡ್ಲಿಕ್ಕೆ ಆಗೋಲ್ಲ, ಕೂಡ ಕೊಡ್ಬೇಕು. ಏನು ಕೊಡೋದೆ, ಟ್ರಯಲ್ ಕೊಟ್ಟದಲ್ಲ ಕೊಡ್ಬೋದಲ್ಲ ಸ್ವಾಮಿ. ಇದೆಂತದ್ದು ಇದು ಕೊಡಬಾರ್ದು ಅಂತ ಹೇಳಿಲ್ಲ, ಇದು ಒಂದು ವ್ಯವಸ್ಥೆ ಟ್ರಯಲ್ ಕೊಟ್ಟದ್ದು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿಲ್ಲ ಅವರು. ಇನ್ನು ವರ್ಲ್ಡ್ ಬರ್ತದೆ ಅದು ಬೇರೆ, ಟ್ರಯಲ್ ಕೊಟ್ಟದ್ದು ಟ್ರಯಲ್ ಇವ್ರು ಮಾಡ್ಬೋದಲ್ಲ ಟ್ರಯಲ್ ಕೊಟ್ಟು ಮಾಡ್ಬೇಕಲ್ಲ ಅಧಿಕಾರಿಗಳು. ಈಗ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಹೊಣೆ ಅಂತ ಹೇಳ್ತಾರೆ, ನಗರಸಭೆಯಲ್ಲಿ ಅವರೇ ಹೊಣೆ ಹಾಕ್ತಾರೆ. ಆಡಳಿತಾಧಿಕಾರಿ ಸ್ವಾಮಿ ಅವರು ಬಾಕಿಯವರು ಹೇಳ್ಬೋದು ನೀವು ಹೊಣೆ ಅಂತ ಹೇಳಿ. ಪಾಪ ಅವರು ಒಳ್ಳೆ ಅಧಿಕಾರಿ, ಅದೇ ನಾನು ಅಲ್ಲ ಅಂತ ಹೇಳುದಿಲ್ಲ. ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ, ಜಿಲ್ಲಾಧಿಕಾರಿಗೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಜಿಲ್ಲಾಧಿಕಾರಿ ಅಂದ್ರೆ ಅವ್ರದ್ದೇ ಸಮಸ್ಯೆ ಇದೆ, ಅದು ಅವ್ರದ್ದೇ ಕೆಲಸಗಳಿದೆ. ರಾತ್ರಿ ಹಗಲು ಕೆಲಸ ಮಾಡ್ಬೇಕು. ಜಿಲ್ಲಾಧಿಕಾರಿ ಅಂದ್ರೆ IAS ಅಧಿಕಾರಿಗಳು ಕಾರಲ್ಲಿ ಓಡಾಡ್ತಾರೆ, ಅವ್ರಿಗೆ ಐಷಾರಾಮಿ ಜೀವನ ಅಂತ ಹೇಳುವುದಲ್ಲ. ಅವರ ಕಷ್ಟ ಅವರಿಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ಜಿಲ್ಲಾಧಿಕಾರಿ ಕಷ್ಟಗಳನ್ನು ನಾವು ನೋಡಿದ್ದೇವೆ. ಆದ್ರೆ ಇದು ಕೂಡ ಜವಾಬ್ದಾರಿ ಅವರೇ ಆಗ್ತಾರೆ ಅಂತ ಹೇಳಿ ಅವರು ಬಂದು ಅಲ್ಲಿ ಮೀಟಿಂಗ್ ಕರಿಬೇಕು, ನೋಡ್ಬೇಕು ಏನಂತ. ಪಾಪ ಅವ್ರಿಗೆ ಏನಾಗಿದೆ, ಇವರು ಅಧಿಕಾರಿಗಳಿಗೆ ನಂಬ್ತಾರೆ ಅಂತ ಹೇಳಿ ವ್ಯವಸ್ಥೆ ಆಗಿದೆ. ಈಗ ಮಂತ್ರಿಗಳ ಸಭೆ ಕರೆದಾಗ ಅಧಿಕಾರಿಗಳಲ್ಲಿ ನಂಬುದು ಫಸ್ಟಿಗೆ, ಮತ್ತೆ ಗೊತ್ತಾಗದೆ ಅವರಿಗೆ ಸಮಸ್ಯೆ ಆದಾಗ. ಅಧಿಕಾರಿಗಳು ಮಿಸ್ಗೈಡ್ ಮಾಡೋದ್ರಲ್ಲಿ ನಿಸ್ಸಿಂಗ್ರವರು ಗೊತ್ತಿಲ್ವಾ? ಬೇಡ, ಯಾರು ಬೇಡ, ನಿಮ್ಮ ವಸಂತರ ಹತ್ರ ಒಬ್ಬರ ಹತ್ರ ಡೀಟೇಲ್ ಕೇಳಿ ಅವರು DC ಅವರು ಏನು ಸಮಸ್ಯೆ ಅಂತೇಳಿ. ಈ ಕಮಿಷನರ್ ಏನು ಗೊತ್ತಿದೆ ರೀ, ಅವ್ರಿಗೆ ಗೊತ್ತಿದೆ ಎಲ್ಲಿ ಬೋರ್ವೆಲ್ ಇದೆ, ಎಲ್ಲಿ ನೀರು, ಏನು ಸಮಸ್ಯೆ. ಜನರು ಅವ್ರಿಗೆ ಫೋನ್ ಮಾಡಿ ಹೇಳ್ತಾರ, ಜನರು ಫೋನ್ ಮಾಡಿ ಹೇಳೋದು ಅಲ್ಲಿ ನೀರಿನ ಸೆಕ್ಷನ್ಗೆ. ಮತ್ತು ಬೇಡಪ್ಪ ಅಲ್ಲಿ ಇದುಂಟು ಎಂಥದ್ದು ದೂರು ವಿಭಾಗ ಅಂತ ಉಂಟು, ಅಲ್ಲಿ ತುಂಬ ಆಫೀಸೆಲ್ಲ ಮಾಡಿದ್ದಾರೆ, ಕುಡಿಸಮ್ಮನವರೆಲ್ಲ ಮಾಡಿದ್ದಾರೆ, ಜಲಸಿರಿ ಅವರೆಲ್ಲ ಫೋನ್ ಮಾಡಿದರೆ ರೆಸ್ಪಾನ್ಸ್ ಇರುವುದಿಲ್ಲ ಅಲ್ಲಿ. ನಾನು ಯಾವುದೋ 4 ದಿವಸಕ್ಕೆ ಫೋನ್ ಮಾಡಿದ್ರೆ ನಿನ್ನೆ ಫೋನ್ ಮಾಡಿ ಕೇಳಿದ್ದೇನೆ, ಸರ್ ನಿಮ್ದು ಕಂಪ್ಲೇಂಟ್ ಉಂಟಲ್ಲ ಹೀಗೆ ಅಂತ. ಹಾಗೆ 4 ದಿವಸ ಜನ ಸತ್ತು ಹೋಗ್ತಾರೆ. ಇದಕ್ಕೆ ನಾನು ಹೇಳುದು ಈ ಯೋಜನೆ ನಾನೀಗ ರಾಜಕೀಯವಾಗಿ, ಯಾಕಂದ್ರೆ ಅವ್ರು ಮಾಡಿದಾಗ ಯಾರೇ ಆಗಲಿ ಕುಡಿಯುವ ನೀರಿಗೆ ರಾಜಕೀಯ ಮಾಡಬಾರ್ದು, ಅದರಲ್ಲಿ ಲಾಭ ಪಡ್ಕೊಂಡು ನೋಡಬಾರ್ದು. ಇದರಲ್ಲಿ ಜನರಿಗೆ ನೀರು ಕುಡಿಲಿಕ್ಕೆ ಕೊಟ್ಟು ನಾವು ಪುಣ್ಯ ಕಟ್ಕೊಳ್ಳುವಂತ ಕೆಲಸ ಮಾಡಬೇಕು, ಹೊರತು ರಾಜಕೀಯ ಉದ್ದೇಶ ಇಟ್ಟುಕೊಂಡು ಯಾವ ಕೆಲಸ ಮಾಡಬಾರ್ದು. ಇದು ಏನಾಯ್ತು, ಜನರಿಗೆ ನೀರಿನ ರಾಜಕೀಯ ಮಾಡಿ ಸೀಟು ಇಲ್ಲದಾಗ ಆಯ್ತು. ಬೇಕಿತ್ತ? ಈಗ ನಾನು ಹೇಳುದು ಇಷ್ಟೇ, ಜಿಲ್ಲಾಧಿಕಾರಿಗಳು ಸಭೆ ಕರಿಬೇಕು, ಇಲ್ಲಿ ಬರಬೇಕು. ಶಾಸಕರು ಸಭೆ ಕರೀತಾರೆ, ಸಭೆ ನಾಳೆ ನಾಡ್ದು ಕರೀತಾರೆ. ಕರೆದ್ರು ಕೂಡ ಜಿಲ್ಲಾಧಿಕಾರಿಗಳು ಸಭೆ ಸಪರೇಟ್ ಕರಿಬೇಕು, ಕರೆದು ಏನು ಅಂತ ತಿಳ್ಕೊಳ್ಬೇಕು. ಬೇಡಪ್ಪ ಮಳೆಗಾಲ ನಂತರ ಮಾಡ್ಲಿ ಅವರು. ಈಗ 174 ಬೋರ್ಗಳನ್ನು ಕೊರಿಬೇಕು, 174 ಬೋರ್ವೆಲ್ ಎಲ್ಲ ನೀರು ಕೊಡ್ಬೇಕು. ಈಗ ನೀರು ಸಿಕ್ತಲ್ಲ, ಅಲ್ಲಿ ಇಲ್ಲ ಇಲ್ಲಿ ಇಲ್ಲ. ಅದನ್ನ ಕೇಳುವಾಗ ಅದು ಲಿಂಕ್ ಆಗಿಲ್ಲ ಸರ್, ಅದು ಹೊಡೆದು ಹೋಗ್ತದೆ. ಇದನ್ನ ಕೇಳುವಾಗ ಇದು ಆಪರೇಟರ್ ಇಲ್ಲ, ನೀರಿಲ್ಲ, ಎಲ್ಲ ಸಮಸ್ಯೆ. ಡ್ಯಾಮಿಂದ ನೀರು ಬರುದು ನೀರು ಅವರು ಹೇಳೋದು ಲೆಕ್ಕದಲ್ಲಿ. ಈಗ ನೀರು ನಾನು ಅಳತೆ ಮಾಡ್ತೇನೆ, ನೀರು ಅಳತೆ ಮಾಡ್ತೀರಾ, ನನಗೆ ಗೊತ್ತಿದೆಯಾ? ನಾವು ಹೋಗಿ ನೋಡ್ಬೋದು, ವಿಷಯ ಬೇರೆ. ನಾವು ಸ್ವಲ್ಪ ಒಂದು ದಿವಸ ಕೂತ್ಕೊಳ್ಬೇಕು ಏನಂತೇಳಿ. ನೀವು ಕೆಲವಾಗ ತೋರಿಸ್ತಾರೆ, ಈಗ ಸರಿ ನಾವು 18 ml ನೀರನ್ನ ಅಲ್ಲ 15 ml ಸ್ವಾಮಿ. ನಾನು ಡಿಸೆಂಬರ್ ಸಂಸದೀನ ನಾನು ಕೆಲವು ವಿಚಾರವನ್ನು ಇಲ್ಲಿ ನಾನು ಮಾಡುದಿಲ್ಲ, ಯಾಕೆಂದ್ರೆ ನಾನು ನಾಡದ ಮಾತಾಡ್ತೇನೆ. ಡಿಸೆಂಬರ್ 31ರವರೆಗೆ ಟ್ರಯಲ್ ಕೊಡುವವರೆಗೆ ಬೋರ್ವೆಲ್ ಮತ್ತು ಇಂದಿನ ಸಿಸ್ಟಮ್ ಅಲ್ಲಿ 9 ml ನೀರನ್ನು ನಾವು ಕೊಡ್ತಿದ್ದೆವು. ಈಗ 18 ml ನೀರು ಎಲ್ಲಿ ಹೋಗ್ತದೆ? ಒಡೆ ದೇವರು ಕಂಪ್ಲೀಟ್ ಅನ್ನು ಬತ್ತಿಸಿದ್ರಾ ನಮ್ಮ ನೀರನ್ನ? ಒಂದು ಪಂಪ್ ಆಗ್ಬೇಕಲ್ಲ ಇವರೇ, ಬೋರೆಲ್ಲ ಪಂಪ್ ಆಗ್ಬೇಕಲ್ಲ, ಅದಕ್ಕೆ ಪಂಪ್ ಆಗ್ಬೇಕು, ಅಲ್ಲಿ ಹೋಗ್ಬೇಕಲ್ಲ.
140 ಬೋರ್ವೆಲ್ಲನ್ನ 8 ಜನ ಆಪರೇಟ್ ಮಾಡ್ಲಿಕ್ಕೆ ಆಗ್ತದಾ? ನೀವು ಬೇಕಾದ್ರೆ ನೋಡಿ, ಒಂದು ಆಪರೇಟರ್ನ ಕರೆದು ಅವರ ಕಷ್ಟವನ್ನು ಕೇಳಿ, ಆಗ್ತದಾ? ಈಗ ನಾವು ಇದನ್ನು ಸರಿ ಮಾಡಿದ್ರೆ ಖಂಡಿತ ಪ್ರತಿಭಟನೆ ಮಾಡಿ ಜಲಸಿರಿ ಅಧಿಕಾರಿಗಳ ವಿರುದ್ಧ ಮತ್ತು ನಗರಸಭೆ ಅಧಿಕಾರಿಗಳ ವಿರುದ್ಧ. ಅಧಿಕಾರಿಗಳ ಹೊಣೆ ಖಂಡಿತ ಮಾಡ್ತೇವೆ ನಾವು, ಅದನ್ನು ನಾವು ಏನು ಹಿಂಜರಿಲಿಲ್ಲ. ಖಂಡಿತ ಮಾಡಿದ್ರೆ ಕೊಡಪನ ಇಟ್ಕೊಂಡು ಬಂದು ಜನರನ್ನ ಪ್ರತಿಭಟನೆ ಮಾಡ್ತೀವಿ. ಅಲ್ಲಲ್ಲ, ನಿಮಗೆ ಮಳೆ ಬಂದ ಸಂದರ್ಭದಲ್ಲಿ ಬಟ್ಟೆ ಹೋಗ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಮಾಡ್ತಿದ್ರು. ಕುಡಿಲಿಕ್ಕೆ ಸ್ವಲ್ಪ ನೀರಿದ್ದು ಸಾಕಾಗ್ತಿತ್ತು. ಮತ್ತೆ ಬೋರ್ವೆಲ್ ಈಗ ಇರುವ ಬೋರ್ವೆಲ್ ನೀರಿನ ಅಂಶ ಮೇಲೆ ಬರ್ತದೆ. ಅಲ್ಲ ನಿಮಗೆ ಪುತ್ತೂರಿನಲ್ಲಿ ಬಾವಿಯ ನೀರನ್ನು ಉಪಯೋಗ ಮಾಡುವ ಒಂದು ಬಾವಿಯನ್ನು ತೋರಿಸಿ ನನಗೆ. ಇಲ್ಲ, ಯಾರ ಮನೆಯಲ್ಲಿ ಬಾವಿ ಇದೆ? ನೀವು ಪುತ್ತೂರು ಅಲ್ಲ, ಮಂಗಳೂರು. ಎಲ್ಲಿ? ಕಪ್ಪಲಿಗೆ ಬಾವಿ ಉಂಟಾ? ಸ್ವಂತ ಬಾವಿ ಉಂಟಾ? ಆಯ್ತು, ವಿಶೇಷ ನೀವು ಬಾವಿ. ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು. ರಾಷ್ಟ್ರ, ಪರಿಸರ, ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ. ಪುತ್ತೂರು ನಗರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್. ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ. ನಮ್ಮ ವಿಶೇಷತೆಗಳು: ಶಿಶು ಕೇಂದ್ರಿತ ಶಿಕ್ಷಣ, ಒತ್ತಡರಹಿತ ಕಲಿಕೆ, ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ, ರಾಷ್ಟ್ರೀಯ ಮೌಲ್ಯಗಳ ಪರಿಚಯ, ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ, ಶಾಲಾ ವಾಹನ ಸೌಲಭ್ಯ, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿ ಹಾಗೂ 1 ರಿಂದ 4ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ಬನ್ನಿ, ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ. ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಅಲಂಬುಡ, ಕೃಷ್ಣನಗರ, ಬನ್ನೂರು, ಪುತ್ತೂರು, ದಕ್ಷಿಣ ಕನ್ನಡ. 574203. ಮೊಬೈಲ್ 7338085983, 9448485983. ಇಮೇಲ್ abgschoolputturu@gmail.com. ವೆಬ್ www.abgschool.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.